ದಯವಿಟ್ಟು ನಮ್ಮ ಇಲ್ಲಿಯ ಸ್ವಯಂ ಸೇವಕರು ತಮಗೆ ಮಾರ್ಗದರ್ಶನ ಒಂದು ಕಾರ್ಯಕ್ರಮಕ್ಕೆ ಇವತ್ತು ದಯವಿಟ್ಟು ಸಭಾಂಗಣದ ಎಡಬದಿಯಲ್ಲಿ ನಿಂತಿರುವಂತಹ ವಿದ್ಯಾರ್ಥಿಗಳು ದಯವಿಟ್ಟು ಆದಷ್ಟು ನಮ್ಮ MSW ವಿದ್ಯಾರ್ಥಿಗಳು ಒಂದು 2 ನಿಮಿಷದ ಬೀದಿ ನಾಟಕ ಇದೆ, ಸ್ಟ್ರೀಟ್ ಪ್ಲೇ. ದಯವಿಟ್ಟು ಮುಂಭಾಗಕ್ಕೆ ಬಂದು ನಿಮ್ಮ ಪ್ರದರ್ಶನ ಮಾಡಬೇಕಾಗಿದೆ. ಪ್ರತಿ ತಿಂಗಳು ನಡೀತಾ ಇದೆ, ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ನಡೀತಾ ಇದೆ. ಕಳೆದ ಅಕ್ಟೋಬರ್ 2ರಂದು ಈ ಕಾರ್ಯಕ್ರಮ ಮತ್ತಷ್ಟು MRPLನ ಸಹಯೋಗದೊಂದಿಗೆ ಮತ್ತಷ್ಟು ಚಾಲನೆ ದೊರೆತಿದ್ದು, ಕಳೆದ 1 ವರ್ಷದಲ್ಲಿ 210 ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಇದುವರೆಗೆ ಸುಮಾರು 9 ವರ್ಷದಲ್ಲಿ 2000ಕ್ಕೂ ಮಿಕ್ಕಿ ನಾವು ಕಾರ್ಯಕ್ರಮಗಳನ್ನು ಸುತ್ತಮುತ್ತಲಿನ ಪರಿಸರದ ಸ್ವಚ್ಛತೆಯ ಕತೆ. ಕೇಳಿರಣ್ಣ ಕೇಳಿ, ಅಮಲ ಭಾರತ ಸ್ವಚ್ಛತಾ ಜನಜಾಗರಣ. ದಯವಿಟ್ಟು ಎಲ್ಲ ಗಣ್ಯರು ಕೂಡ ಬಂದು, ಶ್ರೀ ಜನಾರ್ದನ್ ಆರ್ ಇವರು ಕೂಡ ಇದ್ದಾರೆ. ಅಲ್ಲದೆ ಇಲ್ಲಿರುವಂತಹ ಗಣ್ಯರು ಪೊಲೀಸ್ ಠಾಣೆಯ ಸಂಘಟನಾ ಚಾಲನೆ ನೀಡುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ. ಇಲ್ಲಿ ಸಾಂಕೇತಿಕವಾಗಿ ಸ್ವಚ್ಛಗೊಳಿಸುವಂತಹ ಯೂನಿವರ್ಸಿಟಿ ಕ್ಯಾಂಪಸ್ ಅನ್ನು ಸ್ವಚ್ಛಗೊಳಿಸುವ ಮೂಲಕ ಇಲ್ಲಿ ಚಾಲನೆ ನೀಡ್ತಾ ಇದ್ದಾರೆ ನಮ್ಮ ವೈಸ್ ಚಾನ್ಸಲರ್, ರಿಜಿಸ್ಟ್ರಾರ್ ಆಗಿರುವಂತಹ ಪ್ರೊಫೆಸರ್, ಅಧ್ಯಕ್ಷರು ಎಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಧನ್ಯವಾದಗಳು ಸರ್. ದಯವಿಟ್ಟು ಬೇಗ ತೆರಳಬೇಕಾಗಿ ವಿನಂತಿ. ಗ್ರಾಮ ಚೌಡಿ ಮತ್ತೊಂದು ತಂಡವಿದೆ. ಗ್ರಾಮ ಚೌಡಿಗೆ ಹೋಗುವವರು MCom ವಿದ್ಯಾರ್ಥಿಗಳು, ಮತ್ತೆ ಮತ್ತೊಂದು ತಂಡ ತಿಪ್ಲೆ ಪದವಿಗೆ ಹೋಗುವ ವಿದ್ಯಾರ್ಥಿಗಳು MSW ಝೂಆಲಜಿ, ಮೈಕ್ರೋಬಯಾಲಜಿ, ಬಾಟ್ನಿ, ಅಪ್ಲೈಡ್ ಝೂಆಲಜಿ, ಅಸೇನಹಳ್ಳಿ ಮತ್ತು ನಾಟಕಲ್ಲಿ ನಡುವೆ ಬರುವಂಥ ಬಸ್ಸಿನವರು BA ಇಂಜಿನಿಯರಿಂಗ್ ಕಾಲೇಜ್ ಅಮೃತಾಬಾಯಿ ಬಸ್ಸು ಮತ್ತು ಎಲ್ಲ ಪೊಲೀಸ್ ವ್ಯಾನ್ಗಳು ಬಿಟ್ಟು ಅವರನ್ನು ಹಿಂದೆ ಬರಬೇಕು. ಯಾಕಂದರೆ ಮೈಕ್ ಪಾಯಿಂಟ್ ಹತ್ರ ಬನ್ನಿ, ದಯವಿಟ್ಟು ಬೇಗ ಬನ್ನಿ. ವೆಹಿಕಲ್ ರೆಡಿ ಇದೆ.
ದೇವರ ಅನಂತರದ ಸ್ಥಾನವಿದೆ. ಎಲ್ಲಿ ಸ್ವಚ್ಛತೆ, ಶುಭ್ರತೆ, ಪರಿಶುದ್ಧತೆ ಇದೆಯೋ ಅಲ್ಲಿ ದೇವರಿದ್ದಾನೆ ಎಂದು ನಂಬಲಾಗಿದೆ. ಅಂತಹ ಸ್ವಚ್ಛತೆಯ ಅರಿವಿಗಾಗಿ ಇದೊಂದು ಸ್ವಚ್ಛತಾ ಜನಜಾಗರಣ ಮಹಾಯಜ್ಞ. ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರುವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಧಾರ್ಮಿಕ ಮಾರ್ಗದರ್ಶಿನಿ ಬ್ರಹ್ಮಚಾರಿಣಿ ಮಂಗಲಾಮೃತ ಚೈತನ್ಯ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರು ಮಂಗಳೂರಿನ ಬೋಳೂರಿನಲ್ಲಿರುವ ಮಾತಾ ಅಮೃತಾನಂದಯಿ ಮಠದ ಮುಖ್ಯಸ್ಥರು. ಕಳೆದ 9 ವರ್ಷಗಳಿಂದ ಮಂಗಳೂರಿನ ಸುತ್ತಮುತ್ತ ಮತ್ತು ಇಡೀ ಜಿಲ್ಲೆಯಲ್ಲಿ ಸ್ವಚ್ಛತಾ ಆಂದೋಲನವನ್ನು ಅಭೂತಪೂರ್ವವಾಗಿ ಸಂಘಟಿಸಿದ ಶ್ರೇಯಸ್ಸು ಅವರಿಗೆ ಸಲ್ಲುತ್ತದೆ. ನದಿ ಸ್ವಚ್ಛತೆ, ಕರಾವಳಿ ಸ್ವಚ್ಛತೆ, ಪರಿಸರ ಸ್ವಚ್ಛತೆ ಎಂಬ 3 ಮುಖಗಳಲ್ಲಿ ಅಮೃತಾನಂದಮಯಿ ಮಠದ ಸ್ವಚ್ಛತಾ ಆಂದೋಲನ ಸಾಗಿ ಬಂದಿದೆ. ಇವತ್ತಿನ ಈ ಬೃಹತ್ ಆಂದೋಲನ ಅದರ ಉದ್ಘಾಟನೆಗೆ ಆಗಮಿಸಿರುವ ಬ್ರಹ್ಮಚಾರಿಣಿ ಮಂಗಲಾಮೃತ ಚೈತನ್ಯ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ನಮ್ಮವರೇ ಆದ ಕುಲಪತಿಗಳಾದ ಪ್ರೊಫೆಸರ್ PS ಎಡಪಡಿತಾಯ ಅವರು. ಅವರನ್ನು ಓರ್ವ ಮುತ್ಸದ್ದಿ ವ್ಯಕ್ತಿ, ವಿಷನರಿ ಮ್ಯಾನ್ ಅಂತ ಕರೆದರೂ ತಪ್ಪಾಗಲಿಕ್ಕಿಲ್ಲ. ಯಾವುದೇ ವಿಷಯದ ಬಗ್ಗೆ ಅಸ್ಖಲಿತವಾಗಿ ಮಾತಾಡಬಲ್ಲ ಜ್ಞಾನ, ಪಾಂಡಿತ್ಯ ಅವರಲ್ಲಿದೆ. ನಮ್ಮ ಇವತ್ತಿನ ದೊಡ್ಡ ಪ್ರಮಾಣದ ಆಂದೋಲನಕ್ಕೆ ಬೆನ್ನೆಲುಬಾಗಿ ನಿಂತವರು ಪ್ರೊಫೆಸರ್ PS ಎಡಪಡಿತಾಯ ಅವರು. ಇವತ್ತಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅವರು ವಹಿಸಿದ್ದಾರೆ. ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಮುಖ್ಯ ಅತಿಥಿಗಳಾಗಿ ಜನಪ್ರಿಯ ಶಾಸಕ ಹಾಗೂ ಜಿಲ್ಲೆಯ ಮಾಜಿ ಉಸ್ತುವಾರಿ ಸಚಿವ UT ಖಾದರ್ ಅವರು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮನ್ನು ಸೇರಿಕೊಳ್ಳಲಿಕ್ಕಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬೋಳೂರಿನಲ್ಲಿರುವ ಮಾತಾ ಅಮೃತಾನಂದಮಯಿ ಮಠವು 2011ರಿಂದ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದೆ. 2017ರವರೆಗೆ ತಿಂಗಳಿಗೊಂದು ಕಾರ್ಯಕ್ರಮ ಮಾಡಿಕೊಂಡು ಬರಲಾಗ್ತಾ ಇತ್ತು. MRPLನವರು ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಬೆನ್ನೆಲುಬಾಗಿ ನಿಂತ ಬಳಿಕ ಈಗ ಪ್ರತಿ ಭಾನುವಾರ ಈ ಕಾರ್ಯಕ್ರಮ ನಡೀತಾ ಇದೆ. ಸುಬ್ರಹ್ಮಣ್ಯದಲ್ಲಿ ಕುಮಾರಧಾರ ನದಿಯ ಸ್ವಚ್ಛತೆ, ಚಾರಣ ಪ್ರದೇಶವಾದ ಕುಮಾರ ಪರ್ವತದ ಸ್ವಚ್ಛತೆ, ಹಳೆಯ ಅಂಗಡಿ ಕುಂದಾಪುರ, ಸಮುದ್ರ ಕಿನಾರೆ ಬೆಂಗರೆ, ಮಾರ್ಕೆಟ್ ಪ್ರದೇಶ
ಹೀಗೆ ಎಲ್ಲ ಕಡೆ ಚೊಕ್ಕಟ ಮಾಡುವ ಕೆಲಸವನ್ನು ಪ್ರತಿ ವಾರ ಮಾಡಿಕೊಂಡು ಬರ್ತಾ ಇದೆ. MRPಯಲ್ಲಿನ ಸಹಯೋಗ ಇಲ್ಲದೆ ಇರ್ತಿದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈ ಚಳವಳಿಯನ್ನ ಒಂದು ಆಂದೋಲನದ ರೂಪದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ MRPL ಅನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಇದ್ದೇವೆ, ಅವರ ಸಹಯೋಗವನ್ನು ನೆನಪಿಸಿಕೊಳ್ತಾ ಇದ್ದೇವೆ. ಕೆಲವೊಂದು ಬಾರಿ MRPಯಲ್ಲಿನ ಸಿಬ್ಬಂದಿ ವರ್ಗದವರು ಕೂಡ ನಮ್ಮ ಈ ಆಂದೋಲನದಲ್ಲಿ ಕೈ ಜೋಡಿಸಿದ್ದೀರಿ. ಅವರನ್ನ ಕೃತಜ್ಞತಾಪೂರ್ವಕವಾಗಿ ಸ್ಮರಿಸುತ್ತಾ ಗೌರವಾನ್ವಿತ ಅತಿಥಿಗಳಾಗಿ ನಮ್ಮೊಂದಿಗೆ ವೇದಿಕೆಗೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಆಗಮಿಸಲಿಕ್ಕಿರುವ BHV ಪ್ರಸಾದ್, MRPಯನ್ನ BHV ಪ್ರಸಾದ್ ಅವರನ್ನ ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ತುಳು ಕನ್ನಡ ಚಲನಚಿತ್ರ ನಟರಾದ ರೂಪೇಶ್ ಶೆಟ್ಟಿ ಅವರು ಕೂಡ ಇನ್ನೇನು ಸ್ವಲ್ಪ ಹೊತ್ತಿಗೆ ಬಂದು ಪ್ರಯತ್ನದಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸಿದವರು KSRPಯ 7ನೆಯ ಬೆಟಾಲಿಯನ್ ಕಮಾಂಡೆಂಟ್ ಇದ್ದಾರೆ. ಅವರನ್ನ ಎಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸಿದರು. ಕಾರ್ಯತತ್ಪರತೆ ಇರುವ ಸ್ಫೂರ್ತಿಯ ಚಿಲುಮೆಯಾದ ಕಾಯಕ ಜೀವಿ ಕೊಣಾಜೆ ಗ್ರಾಮ ಪಂಚಾಯತಿನ ಅಧ್ಯಕ್ಷರು. ತನ್ನ ಗ್ರಾಮ ಮಾದರಿ ಗ್ರಾಮ ಆಗಬೇಕು ಅಂತ ಅನ್ನೋದು ಅವರ ಕನಸು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮಾಡುವ ಹೊಸ ವಿಧಾನವನ್ನ ಕಂಡು ಹುಡುಕಿದ ಯುವ ಸಂಶೋಧಕ ಸ್ವಸ್ತಿಕ್ ಪದ್ಮ ಅವರು. ತೀರಾ ಯುವಕ, ಓದ್ತಾ ಇರುವ ಹುಡುಗ, ಆದರೆ ತುಂಬ ನಿಶ್ಚಿತ ಮತಿಯ ಸಂಶೋಧಕ. ಅವರು ಪ್ಲಾಸ್ಟಿಕ್ ಪುನರ್ಬಳಕೆಯ ಕುರಿತು ಸುಮಾರು 7-8 ನಿಮಿಷಗಳ ಕಾಲ ನಮಗೆ ಒಂದು ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ. ಪ್ಲಾಸ್ಟಿಕ್ ಅನ್ನ ಯಾವ ರೀತಿ ಪುನರ್ಬಳಕೆ ಮಾಡಬೇಕು, ಪ್ಲಾಸ್ಟಿಕ್ ಅನ್ನ ಪರಿಸರಕ್ಕೆ ಹಾನಿಯಾಗುವುದು. ಅಕ್ಟೋಬರ್ 2 ಆಗಿರೋದ್ರಿಂದ ಗಾಂಧಿ ಜಯಂತಿ. ದೀಪ ಬೆಳಗಿ ಕಾರ್ಯಕ್ರಮವನ್ನು ವೇದಿಕೆಯ ಮೇಲಿರುವ ಗಣ್ಯರಿಗೆ ಪರಿಸರ ಸಂರಕ್ಷಣೆಯ ದ್ಯೋತಕವಾಗಿ ಗಿಡ ಕೊಡುವ ಕಾರ್ಯಕ್ರಮ. ಶ್ರೀ ಗಜಾನನಯುತಂ ಗಣೇಶ್ವರಂ ಗಜೇಂದ್ರ ಪೂಜಿತ ವಿಘ್ನೇಶ್ವರಂ ಗಜೇಂದ್ರ ಪೂಜಿತ ವಿಘ್ನೇಶ್ವರಂ ಗಣಾದಿ ಸನ್ನುತ ಪದ
तं गणाधिसन्नुत पदपद्मकरम् ಎಂಬ ಸ್ವಚ್ಛ ಭಾರತ ಅಭಿಯಾನವನ್ನು ಮಾಡಬೇಕು. ನೀವು ಅದಕ್ಕೆ ನಾವು ಹಿಡಿದು ಆಯ್ತು ಅದ್ರ ಬಗ್ಗೆ ನಾವು ವ್ಯವಸ್ಥೆ ಮಾಡ್ತೇವೆ ಅಂತ ಇಲ್ಲ, ವ್ಯವಸ್ಥೆ ಏನಿಲ್ಲ, ನಾಳೆ ಬೆಳಿಗ್ಗೆ ಆಗ ಮಾಡಬೇಕು ಅಂತ ಹೇಳಿದ್ರು. ನಮ್ಮ ಹತ್ರ ಒಂದು ಕಸಬರಿಕೆನಿಲ್ಲ, ಏನು ವ್ಯವಸ್ಥೆನೂ ಇಲ್ಲ, ನಾಳೆ ಬೆಳಿಗ್ಗೆ ಹೇಗೆ ಮಾಡಲಿ ಅಂತ ನಾನು ಆಲೋಚನೆ ಮಾಡಿದೆ. ಮತ್ತೆ ನಮ್ಮ ಸ್ನೇಹಿತರಾದ ಮಾಧು ಸುವರ್ಣ, ಡಾಕ್ಟರ್ ಶಾಂತಿ ಹೆಗ್ಡೆ ಇವರೆಲ್ಲ ಇವರನ್ನು ಕರೆದು ಹೇಳಿದೆ, ಹೀಗೆ ಅಮ್ಮ ಹೇಳ್ತಾರೆ ನಾವು ಮಾಡಲೇಬೇಕು ನಾಳೆ ಅಂತೇಳಿ. ಕೊನೆಗೆ ಮರುದಿವಸ ಬೆಳಿಗ್ಗೆ 7 ಗಂಟೆಗೆ ನಾವೆಲ್ಲರೂ ಸೆಂಟ್ರಲ್ ಮಾರ್ಕೆಟಿನ ಬಳಿ ಸೇರಿದೆವು. ಆಗಿನ DC ಅವರು ಮತ್ತು ಕಮಿಷನರ್ ಪರಿಚಯದಿಂದಾಗಿ ಬೆಳಿಗ್ಗೆ 7 ಗಂಟೆಗೆ ಕಾರ್ಪೊರೇಷನ್ ಎಲ್ಲ ವರ್ಕರ್ಸು, ಲಾರಿಗಳು, JCBಗಳು ಬಂದವು ಮತ್ತು ಕಮಿಷನರ್ ಪರ್ಸನಲ್ ಆಗಿ ಬಂದು, ಕಾರ್ಪೊರೇಷನ್ ಕಮಿಷನರ್ ಬಂದು ನಮ್ಮೊಟ್ಟಿಗೆ ಸಹಕರಿಸಿದರು. ಒಂದು ದೊಡ್ಡ ಆಂದೋಲನವಾಗಿ ಆ ಕಾರ್ಯಕ್ರಮ ನಡೆಯಿತು. ನೋಡ್ತಿದ್ದ ಜನರೆಲ್ಲ, ಸೆಂಟ್ರಲ್ ಮಾರ್ಕೆಟ್ನ ಜನರು ಮೊದಲು ನೋಡ್ತಿದ್ದವರು ಈ ಸಲ ಮಾತ್ರ ಮಾಡಿದ್ರೆ ಇನ್ನೂ ಬರ್ತಾ ಇದ್ದೀರಾ ವಾರ ವಾರ ಅಂತ ಕೇಳಿದ್ರು. ನಾವು ಹಿಡಿದಿಲ್ಲ, ನಾವು ಕಾರ್ಪೊರೇಷನ್ ವರ್ಕರ್ಸ್ ಅಲ್ಲ, ಒಂದು ಅವೇರ್ನೆಸ್ಗೆ ಕೆಲಸ ಮಾಡ್ತಿದ್ದೇವೆ, ಇನ್ನು ಮುಂದೆ ನೀವು ಚೆನ್ನಾಗಿ ನಡೆಸಬೇಕು ಅಂತೇಳಿ. ನಮ್ಮದ ದೇಶ ನಾವು ಮಾತೃಭೂಮಿ ಅಂತ ಕರೀತೇವೆ. ಈಗಲ್ಲ, ಪುರಾತನ ಸಮಯದಲ್ಲೂ ಇದನ್ನು ಕರೀತಿದ್ದೇವೆ. ಶ್ರೀರಾಮಚಂದ್ರ ಲಂಕೆಗೆ ಹೋಗಿ ರಾವಣ ಸಂಹಾರ ಮಾಡಿದ ಮೇಲೆ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿ ಗುಡ್ಲ ಹೊರಡ್ತಾನೆ. ವಿಭೀಷಣ ಹೇಳ್ತಾನೆ, ಇಲ್ಲ ತಾವು ನಿಲ್ಬೇಕು ಸ್ವಲ್ಪ ಸಮಯ, ಭಾಳ ಇದೆಲ್ಲ ಮಾಡಿ ಭಾಳ ದಣಿದಿದ್ದೀರಿ, ನಿಲ್ಬೇಕಾದಕ್ಕೆ ರಾಮಚಂದ್ರ ಹೇಳ್ತಾರೆ, ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾಯ ರವಿ ಗರೀಶಸಿ ಅಂತೇಳಿ. ನನಗೆ ನನ್ನ ತಾಯಿ ಮತ್ತು ನನ್ನ ತಾಯಿ ನಾಡು ಸ್ವರ್ಗದಂತೆ, ನಾನು ಇಲ್ಲಿ ಒಂದು ಕ್ಷಣ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಹೋಗ್ಬೇಕು ನನ್ನ ನಾಡಿಗೆ ಅಂತೇಳಿ. ಅಂಥ ಸ್ವರ್ಗದನ್ನು ಅಂತ ನಮ್ಮ ಭೂಮಿಯನ್ನು ನಾವಿವತ್ತು ಏನು ಮಾಡಿದೆ ನೀವು ಕಾಣ್ತದೆ. ನಾವಿವತ್ತು ಹೋದೆವು, ಎಲ್ಲೆಲ್ಲಿ ಹೋದರೂ ಕಸ ಆದ ರಾಶಿಗಳು, ಎಲ್ಲೆಲ್ಲಿ ಹೋದರೂ ದುರ್ನಾಥ. ಇದೇ ರೀತಿ ರಾಮಾಯಣ ಬರೆಯುವ ಮೊದಲು ವಾಲ್ಮೀಕಿ ಅವರು ಸರಯೂ ನದಿಗೆ ಸಂಧ್ಯಾವನದಲ್ಲಿ ಹೋಗ್ತಾರೆ. ಅಲ್ಲಿಯ ನದಿಯ ಸ್ವಚ್ಛವಾದ ನದಿಯನ್ನು ನೋಡಿ ಅವರು ಶಿಷ್ಯನಿಗೆ ಹೇಳ್ತಾರೆ, ನೋಡು ಶಿಷ್ಯ, ಈ ಸರಯೂ ನದಿಯ ನೀರು ಸಜ್ಜನ ಮನಸ್ಸಿನ ಹಾಗೆ ಸ್ವಚ್ಛವಾಗಿದೆ ಅಂತೇಳಿ. ಇವತ್ತು ನಮ್ಮ ನದಿಗಳ ಅವಸ್ಥೆ ಏನಾಗಿದೆ, ನಮ್ಮ ಪರಿಸರ ಏನಾಗಿದೆ, ಇದಕ್ಕೆ ಯಾರು ಕಾರಣ? 50 ವರ್ಷದಿಂದ ಈ ಪರಿಸರದ ನಾಶ ಶುರುವಾಗಿದೆ ಸಾಧಾರಣ. ಇದಕ್ಕೆ ಈ ಜನಾಂಗದವರೇ ನಾವೇ ಕಾರಣ. ಈ ಅಮೆರಿಕ ರೆಡ್ ಇಂಡಿಯನ್ಸ್ ಒಂದು ಮಾತಿದೆ, ನಮ್ಮ ಈ ಭೂಮಿಯನ್ನು ನಮಗೆ ಯಾರು ಗಿಫ್ಟ್ ಕೊಟ್ಟದಲ್ಲ, ಈ ಭೂಮಿಯನ್ನು ನಾವು ನಮ್ಮ ಮಕ್ಕಳಿಂದ ಎರವಲು ಪಡೆದಿದ್ದೇವೆ. ಅದನ್ನು ಅವರಿಗೆ ಕೊಡುವಾಗ ನಾವು ಇನ್ನೂ ಒಳ್ಳೆಯ ರೀತಿಯಲ್ಲಿ ಅದನ್ನು ಕೊಡಬೇಕು, ಸುಂದರವಾಗಿ ಮಾಡಿ ಕೊಡಬೇಕಂತೇಳಿ ಈ ರೀತಿಯ ಒಂದು ಅವೇರ್ನೆಸ್ ಅನ್ನು ನಾವು ಮಾಡಲೇಬೇಕು. ಈ ಅಮಲ ಭಾರತ ಕಾರ್ಯಕ್ರಮ ಶುರುವಾಗಿ ಕಾರಣ ಆಸ್ಟ್ರೇಲಿಯಾದ ಒಬ್ಬಳು ಮಹಿಳೆ ಜೇನ್ ಕಾರ್ನಿಜಿ ಅವಳು ಹೋಲ್ ಇಂಡಿಯಾ ಎಂಬ ಪುಸ್ತಕ ಬರೆದಳು. ಅದರಲ್ಲಿ ಭಾರತೀಯರು ಬಹಳ ಅನಾಗರಿಕರು, ಅದು ಸ್ವಚ್ಛತೆ ಬಗ್ಗೆ ಅರಿವಿಲ್ಲ, ಅವರು ಮಾರ್ಗದ ಬದಿಯಲ್ಲಿ ಮಲಮೂತ್ರ ಮಾಡ್ತಾರೆ, ಅವರ ಪಬ್ಲಿಕ್ ಟಾಯ್ಲೆಟ್ಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಎಂಬ ರೀತಿ ಬರೆದಳು. ಇದೊಂದು ದೊಡ್ಡ ಬಹಳ ಬೆಸ್ಟ್ ಸೆಲ್ಲಿಂಗ್ ಬುಕ್ ಆಗಿ ಹೋಯಿತು. ಇದರ ಬಗ್ಗೆ ಅನಿವಾಸಿ ಭಾರತೀಯರು ಅಮ್ಮ ವಿದೇಶಕ್ಕೆ ಹೋದಾಗ ಬಹಳ ಬೇಜಾರು ಪಡ್ಕೊಂಡು ಹೇಳಿದಾಕೆ, ಅದಕ್ಕಾಗಿ ಅಮ್ಮ ಈ ಅಮಲ ಭಾರತ ಕಾರ್ಯಕ್ರಮವನ್ನು ಶುರು ಮಾಡಿದ್ದಾರೆ. ಅವಳು ಬರೆದಲ್ಲಿ ಹೆಚ್ಚು ತಪ್ಪೇನಿಲ್ಲ, ನಾವು ಅದೇ ರೀತಿ ಇದ್ದೆವು, ಈಗಲೂ ಸಾಧಾರಣ ಮಾಡಿ ಅದೇ ರೀತಿ ಇದ್ದೇವೆ. ನಮ್ಮ ಜನರು ತಮ್ಮ ಮನಸ್ಥಿತಿಯನ್ನು ಚೇಂಜ್ ಮಾಡಿದರೆ, ಬದಲಾಯಿಸಿದರೆ ಇದು ಖಂಡಿತ ಬದಲಾಗುವುದಿಲ್ಲ. ಇದು ಮಾತಾ ಅಮೃತಾನ್ಮಯಿ ಮಠ ಅಥವಾ ಮಂಗಳೂರು ಯೂನಿವರ್ಸಿಟಿ ಅಥವಾ ಬೇರೆ ಯಾರಿಂದಲೂ ಮಾಡುವ ಕೆಲಸ ಅಲ್ಲ. ಇದು ನಾವೊಬ್ಬರು, ಪ್ರತಿಯೊಬ್ಬರು ಈ ಸ್ವಚ್ಛ ಭಾರತದ ಕಾರ್ಯಕ್ರಮದ ಒಂದು ರಾಯಭಾರಿಗಳಾಗಿ ಕೆಲಸ ಮಾಡಬೇಕು. ಇದನ್ನು ನಾವು ಎಲ್ಲ ಅರಿತುಕೊಂಡು, ನೀವು ನಿಮ್ಮ ಪರಿಸರ ಸ್ವಚ್ಛವಾಗಿಟ್ಟರೆ ಸಾಕು. ನಿಮ್ಮನ್ನು ನಾವೆಲ್ಲ ಊರೆಲ್ಲ ಸ್ವಚ್ಛ ಮಾಡಿ ಅಂತ ಹೇಳೋದಿಲ್ಲ, ನಿಮ್ಮ ಪರಿಸರ ನೀವು ಸ್ವಚ್ಛವಾಗಿರಲಿ, ನಮ್ಮ ದೇಶ ಸ್ವಚ್ಛವಾಗಿರಲಿ. ನಾವೊಂದು ಸೂಪರ್ ಪವರ್ ಆಗಿ ಮುಂದೆ ನಡೀತಿದ್ದೇವೆ. ಈ ಸೂಪರ್ ಪವರ್ ಸ್ವಚ್ಛ ಭಾರತ ಆಗಲಿ ಎಂಬ ಒಂದು ಭಾವನೆಯೊಂದಿಗೆ ನಾವೆಲ್ಲ ಕೆಲಸ ಮಾಡೋಣ. ಇವತ್ತಿನ ಕಾರ್ಯಕ್ರಮ ಇನ್ನೂ ಮುಂದುವರಿಯಲಿ. ಮಾನ್ಯ ಉಪಕುಲಪತಿಯವರು ಈ ಕಾರ್ಯಕ್ರಮ ಮುಂದೆ ಈ ಪರಿಸರ ನಡೆಸಿಕೊಂಡು ಹೋಗಲಿ ಮತ್ತು ನಮ್ಮ
ಯುವ ಮುಂದಾಳು ಇಲ್ಲಿಯ ಕೊಣಾಜೆಯ ಯುವ ಮುಂದಾಳಾದ ನಜೀರ್ ಅವರು ಸಹ ಇದಕ್ಕೆ ಬೇಕಾದ ಸಹಕಾರವನ್ನು ಕೊಡಲಿ ಅಂತ ಹೇಳಿ ನಾನು ಎರಡು ಮಾತನ್ನು ನಿಲ್ಲಿಸಿ ನಮ್ಮ MLA ಆಗಿರುವಂತಹ UT ಖಾದರ್ ಅವರು ಈಗ ಸೇರಿಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತ. ಅದೇ ರೀತಿ ಶಾಸಕರು ಗಿಡ ನೆಡುವುದರ ಮೂಲಕ ಊರಿನಲ್ಲಿ ವನ ಆಗುವುದಕ್ಕೂ ಶ್ರಮಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಕೊಣಾಜೆಯ ವೃತ್ತ ನಿರೀಕ್ಷಕರಾದ ರವಿ ನಾಯಕ್ ಅವರು ಕೂಡ ನಮ್ಮನ್ನು ಸೇರಿಕೊಂಡಿದ್ದಾರೆ. ಅವರಿಗೂ ಕೂಡ ನಮ್ಮ ಹಾರ್ದಿಕವಾದ ಸ್ವಾಗತ. ಅವರಿಗೂ ಕೂಡ ಒಂದು ಗಿಡವನ್ನು ಹಾಕುತ್ತೀವಿ. ಜನರು ತಿಳಿವಳಿಕಸ್ಥರಾಗಬೇಕು, ಪ್ರಜ್ಞಾವಂತರಾಗಬೇಕು. ನಾವು ಸ್ವೈದಿಕರಲ್ಲಿ ಬದುಕಿನ ಭಾಗವಾಗಿ ಬರಬೇಕು. ಅವರಲ್ಲಿ ಆ ಪ್ರಜ್ಞೆ ಮೂಡಬೇಕು, ಆ ಎಚ್ಚರ ಮೂಡಬೇಕು, ಸ್ವಚ್ಛತೆಯ ತಿಳುವಳಿಕೆ ಬರಬೇಕು. ಅದಕ್ಕೆ ಬದ್ಧತೆ ಬೇಕು. ಆ ಬದ್ಧತೆಗಾಗಿ ಸ್ವಚ್ಛತೆಯ ಪ್ರತಿಜ್ಞೆ ಸಂಯೋಜನಾಧಿಕಾರಿಯಾಗಿರುವ ವಿನೀತಾ ರೈ ಅವರು ಈಗ ಪ್ರತಿಜ್ಞಾ ವಿಧಿಯನ್ನು ಬೋಧಿಸ್ತಾರೆ. ಎಲ್ಲರೂ ಎದ್ದು ನಿಂತು ಕೈಯನ್ನು ಮುಂದೆ ಮಾಡಿ ಈ ಒಂದು ಪರಿಸರ ಸ್ವಚ್ಛತೆಯ ಪ್ರತಿಜ್ಞೆಯನ್ನು ಕೈಗೊಳ್ಳೋಣ. ಎಲ್ಲರೂ ದಯವಿಟ್ಟು ಬಲ ಕೈಯನ್ನು ಮುಂದಿಟ್ಟು ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತೇನೆ. ನಾನು ನಮ್ಮೆಲ್ಲರ ಆರೋಗ್ಯದ ಹಿತದೃಷ್ಟಿಯಿಂದ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರವನ್ನು, ನನ್ನ ಮನೆಯ ಕಸವನ್ನು ಹಸಿ ಮತ್ತು ಒಣ ಕಸವನ್ನಾಗಿ ವಿಂಗಡಿಸಿ ವಿಲೇವಾರಿ ಮಾಡುತ್ತೇನೆ. ದಿನನಿತ್ಯ ಬಳಕೆಯಲ್ಲಿ ಪ್ಲಾಸ್ಟಿಕ್ ಅನ್ನು ಬಳಸದೆ ಪರಿಸರ ಸ್ನೇಹಿ ಕೈಚೀಲ ವಸ್ತುಗಳನ್ನು ಉಪಯೋಗಿಸುತ್ತೇನೆ. ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿನ ಸಹಕರಿಸುತ್ತೇನೆ. ನನ್ನ ನೆರೆಹೊರೆಯವರಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯದ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಿ ಪ್ಲಾಸ್ಟಿಕ್ ತ್ಯಾಜ್ಯ ಮುಕ್ತ ಗ್ರಾಮ ರೂಪಿಸಲು ಶ್ರಮಿಸುತ್ತೇನೆ. ಈ ಎಲ್ಲ ಕ್ರಮಗಳನ್ನು ಪಾಲಿಸುವಂತೆ ಇತರರನ್ನು ಪ್ರೇರೇಪಿಸುತ್ತೇನೆ. ನನ್ನ ಗ್ರಾಮವನ್ನು ಸ್ವಚ್ಛ, ಸುಂದರ ಹಾಗೂ ಆರೋಗ್ಯವಂತವಾಗಿಸಿ ಜವಾಬ್ದಾರಿಯುತ ನಾಗರಿಕನಾಗಿ ಸೇವೆ ಮಾಡುವುದಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಸ್ವಚ್ಛಮೇವ ಜಯತೆ, ಸ್ವಚ್ಛಮೇವ ಜಯತೆ, ಸ್ವಚ್ಛಮೇವ ಜಯತೆ. ಧನ್ಯವಾದ. ಸ್ವಚ್ಛತಾ ಆಂದೋಲನದ ಜೊತೆಗೆ ಹಸಿ ಕಸ ಮತ್ತು ಒಣ ಕಸ ಹಾಕಲು ಡ್ರಮ್ಗಳನ್ನು ಮತ್ತು ಪ್ಲಾಸ್ಟಿಕ್ ತ್ಯಜಿಸಲು ಬಟ್ಟೆಯ ಕೈಚೀಲಗಳನ್ನು ವಿತರಿಸುತ್ತಾ ಬಂದಿದೆ. ಈಗ ಸಾಂಕೇತಿಕವಾಗಿ ಒಬ್ಬೊಬ್ಬರಿಗೆ ಈ ಹಸಿ ಕಸ ಮತ್ತು ಒಣ ಕಸವನ್ನು ಹಾಕತಕ್ಕಂತಹ ಡ್ರಮ್ಗಳ ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಕೊಣಾಜೆ ಗ್ರಾಮ ಪಂಚಾಯತಿನ ನಜರ್ ಶಾ ಪಟೋರಿ ಅವರು ಈ ಫಲಾನುಭವಿಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ಅವರಿಗೆ ಈ ಒಂದು ಡ್ರಮ್ಮಿನ ವಿತರಣೆಗೆ ನೆರವಾಗಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸ್ವಚ್ಛಮೇವ ಜಯತೆ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಮಲ ಭಾರತ ಅಭಿಯಾನ ಸ್ವಚ್ಛತಾ ಜನಜಾಗೃತಿ ಅನ್ನುವಂಥ ಈ ಒಂದು ಸುಂದರ ಸಮಾರಂಭ ಮಂಗಳೂರು ವಿಶ್ವವಿದ್ಯಾನಿಲಯ, ಮಾತಾ ಅಮೃತಾನಂದ ಟ್ರಸ್ಟ್ ಹಾಗೂ MRPL ಮತ್ತು ಕೊಣಾಜೆ ಗ್ರಾಮ ಪಂಚಾಯತ್ ಹಾಗೂ KSRP 7ನೇ ಬೆಟಾಲಿಯನ್ ಹಾಗೂ ಕೊಣಾಜೆ ಪೊಲೀಸ್ ಠಾಣೆ ಹಾಗೂ ವಿವಿಧ ಕೊಣಾಜೆ ಗ್ರಾಮದ ವಿವಿಧ ಸಂಘ ಸಂಸ್ಥೆಗಳ ಸಂಯೋಗದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಇಲ್ಲಿ ನೆರವೇರಿದೆ. ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ಮಾತಾಶ್ರೀ ಅವರೇ, ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷರಂತ ನಮ್ಮೆಲ್ಲ ಈ ಕಾರ್ಯಕ್ರಮದಲ್ಲಿ ನಮ್ಮ ಬೆನ್ನೆಲುಬಾಗಿ ನಿಂತ ಎಡಪಡೆ ತಾಯಿ ಸರ್ ಅವರೇ, ಅದೇ ರೀತಿ ನನ್ನ
ಆತ್ಮೀಯ ನೇತಾರರಾದಂಥ UT ಖಾದರ್ ಸರ್ ಅವರೇ, ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ಈ ಒಂದು ಸ್ವಚ್ಛ ಭಾರತ ಅಭಿಯಾನದಲ್ಲಿ ಪಾಲ್ಗೊಂಡು ನಮಗೆಲ್ಲರಿಗೂ ಸಹಕಾರ ನೀಡಿದಂಥ ನಮ್ಮ ಈ ಒಂದು ಗ್ರಾಮಕ್ಕೆ ಬಂದು ನಮ್ಮ ಗ್ರಾಮವನ್ನ ಸ್ವಚ್ಛಗೊಳಿಸಲಿಕ್ಕೆ ಕೈ ಜೋಡಿಸಿದಂತ ತಮ್ಮ ಅಮೂಲ್ಯವಾದ ಸಮಯವನ್ನ ಇವತ್ತು ಗಾಂಧೀಜಿಯವರ 150ನೇ ಜನ್ಮ ದಿನಾಚರಣೆಯ ಈ ಸಂದರ್ಭದಲ್ಲಿ ನೀವು ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಗ್ರಾಮವನ್ನು ಸ್ವಚ್ಛಗೊಳಿಸುವಂತಹ ಕೆಲಸದಲ್ಲಿ ಕೈ ಜೋಡಿಸಿದ್ದಕ್ಕೆ ತಮಗೆ ಮೊದಲನೇದಾಗಿ ಗ್ರಾಮ ಪಂಚಾಯತ್ನ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಈ ಭೂಮಿ ಕೇವಲ ನಮಗಾಗಿ ಮಾತ್ರ ಅಲ್ಲ, ನಮ್ಮ ಪೂರ್ವಿಕರು ಈ ಭೂಮಿಯನ್ನ ಬಹಳಷ್ಟು ಸಂರಕ್ಷಣೆ ಮಾಡಿ ಬಹಳಷ್ಟು ಫಲವತ್ತತೆಯನ್ನ ಹೊಂದಿಸಿ ನಮಗೆ ಇವತ್ತು ದಾರಿ ಎಳೆದುಕೊಟ್ಟಿದ್ದಾರೆ. ಇದನ್ನು ನಾವು ಉಪಯೋಗಿಸಿಕೊಂಡು ಈ ಮನುಷ್ಯರು ಉಪಯೋಗಿಸಲಿಕ್ಕೆ ಮನುಷ್ಯರಿಗೆ ಯೋಗ್ಯವಾದಂತ ಒಂದು ಈ ಭೂಮಿಯನ್ನ ನಾವು ಇದನ್ನ ಬಳಸಿಕೊಂಡು ಇದನ್ನ ಉಳಿಸಿಕೊಂಡು ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡಬೇಕಾದಂತದ್ದು ಕೂಡ ನಮ್ಮ ಜವಾಬ್ದಾರಿ ಅಂತ ನಾವೆಲ್ಲರೂ ತಿಳ್ಕೋಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಗಾಂಧೀಜಿಯವರ ಕನಸು ಏನಾಗಿತ್ತು ಅಂತ ಹೇಳಿದ್ರೆ, ಸ್ವಚ್ಛ ಭಾರತದ ಕನಸು ಇವತ್ತು ನನಸಾಗಲಿಕ್ಕೆ ನಾವೆಲ್ಲ ಹತ್ತಿರ ಆಗಿದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ವೇದಿಕೆಯಲ್ಲಿ ಹಲವಾರು ನಾಯಕರುಗಳು ಸ್ವಚ್ಛತೆ ಬಗ್ಗೆ ಬಹಳಷ್ಟು ಮಾತಾಡಲಿಕ್ಕಿದ್ದಾರೆ. ಆದ್ರಿಂದ ನಾನು ಹೆಚ್ಚೇನು ಮಾತಾಡದೆ ಈ ಗ್ರಾಮಕ್ಕೆ ಬಂದು ನಮ್ಮ ಗ್ರಾಮವನ್ನು ಸ್ವಚ್ಛಗೊಳಿಸಲಿಕ್ಕೆ ನೀವು ಏನು ಕೆಲಸ ಮಾಡಿದ್ದೀರಾ ಮತ್ತು ನಮ್ಮ ಗ್ರಾಮಸ್ಥರಲ್ಲಿ ಇದೊಂದು ಅರಿವನ್ನು ಮೂಡಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಸ್ವಚ್ಛತೆಯನ್ನ ನಾವೇ ಮನಸಾರೆ ತಿಳ್ಕೊಂಡು ಮಾಡಿದಾಗ ಖಂಡಿತವಾಗಲೂ ಸ್ವಚ್ಛ ಗ್ರಾಮ ಆಗ್ತದೆ ಅಂತಕ್ಕಂಥ ವಿಶ್ವಾಸವನ್ನ ನಾನು ಇಟ್ಕೊಂಡಿದ್ದೀನಿ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮಂಗಳೂರು ವಿಶ್ವವಿದ್ಯಾಲಯ ಈಗಾಗಲೇ ನಮಗೆ 1 ಎಕರೆ ಜಾಗವನ್ನು ಕೂಡ ಕೊಣಾಜೆ ಗ್ರಾಮ ಪಂಚಾಯತಿಗೆ ಸ್ವಚ್ಛತಾ ಒಂದು ಸ್ವಚ್ಛತೆಯ ಒಂದು ಇದಕ್ಕಾಗಿ ಮೀಸಲಾಗಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಗ್ರಾಮ ಪಂಚಾಯತ್ ಒಟ್ಟು ಸೇರಿ ಇದರ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸವನ್ನ ಮಾಡಲಿಕ್ಕೆ ಹೊರಟಿದ್ದೇವೆ. ಅದಕ್ಕಾಗಿ ಎಲ್ಲ ಗ್ರಾಮ ಪಂಚಾಯತ್ನ ಸದಸ್ಯರು ಮತ್ತು ಗ್ರಾಮಸ್ಥರು ಎಲ್ಲರೂ ಈ ಒಂದು ಕಾರ್ಯಕ್ಕೆ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ಅದರ ಜೊತೆಯಲ್ಲಿ ನಾವು ಒಣ ಕಸ ಮತ್ತು ಹಸಿ ಕಸ ಇದರ ವಿಂಗಡಣೆ ಮಾಡಲಿಕ್ಕೆ 10 ಫಲಾನುಭವಿಗಳಿಗೆ ನಾವು ಬಕೆಟ್ ಅನ್ನು ಕೊಡ್ಲಿಕ್ಕಿದ್ದೇವೆ. ಆದ್ರಿಂದ ಸಾಂಕೇತಿಕವಾಗಿ ನಾವು ನಮ್ಮ ಲೈಬ್ರರಿ ಮಾನಸ್ ಅವರು ಬಂದು ಈ ಒಂದು ಬಕೆಟ್ ಅನ್ನ ತಗೋಬೇಕಂತ ಹೇಳ್ಬಿಟ್ಟು ವಿನಂತಿ ಮಾಡ್ತಾ ಇದ್ದಾರೆ. ಸ್ವಾಮಿ ಅಮ್ಮನವರು ಈ ಒಂದು ಬಕೆಟ್ ಅನ್ನ ಅವರಿಗೆ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿ. ಬಟ್ಟೆಗಳ ಕೈಚೀಲಗಳ ವಿತರಣೆ, ಇದನ್ನು ನಮ್ಮ ಮಾನ್ಯ ಶಾಸಕರಾದ UT ಖಾದರ್ ಅವರು ಅಂತಹ ಒಂದು ಅಭ್ಯಾಸವನ್ನು ಬೆಳೆಸ್ಕೊಂಡಿದ್ದೇವೆ. ಇನ್ನು ಮುಂದೆ ಅಂಗಡಿಗಳಿಗೆ ಹೋಗುವಾಗ ನಮ್ಮದೇ ಬಟ್ಟೆಯ ಕೈಚೀಲಗಳನ್ನು ತೆಗೆದುಕೊಂಡು ಹೋಗಬೇಕು, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗಬೇಕು ಅನ್ನುವುದರ ಸಂಕೇತವಾಗಿ ಸಾಂಕೇತಿಕವಾಗಿ ಈ ಬಟ್ಟೆಯ ಕೈಚೀಲಗಳನ್ನು ವಿತರಿಸಲಾಗ್ತಾ ಇದೆ. ಬಟ್ಟೆಯ ಕೈಚೀಲಗಳು ಪ್ರಚಾರಕ್ಕೆ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ. ಸ್ವಸ್ತಿಕ್ ಪದ್ಮ ಅವರಿಂದ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸುವ ಉದ್ದೇಶ. ತರುಣ ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಎಂಜಿನಿಯರಿಂಗ್ ವ್ಯಾಸಂಗ ಮಾಡ್ತಾ ಇದ್ದಾರೆ. ಅವರು ಒಮ್ಮೆ ಬಳಸಬಹುದಾದ ಪ್ಲಾಸ್ಟಿಕ್ಕನ್ನು ಹೇಗೆ ಅದನ್ನು ಪುನರ್ಬಳಕೆ ಮಾಡುವುದು ಅನ್ನೋದರ
ವಿವರಣೆಯನ್ನು ನೀಡಲಿಕ್ಕಿದ್ದಾರೆ, ಸಂಶೋಧನೆಯನ್ನು ಮಾಡಿದ್ದಾರೆ. ಅವರ ಸಣ್ಣ ವಯಸ್ಸಿನಲ್ಲೇ ಸಾಧನೆಗಳು ಹಲವರಿವೆ. ಈಗ ಸ್ವಸ್ತಿಕ್ ಪದ್ಮ ಅವರನ್ನು ಗೌರವಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅಂತಾರಾಷ್ಟ್ರೀಯ ಮಟ್ಟದ ಇಂಟರ್ನ್ಯಾಷನಲ್ ಸೈನ್ಸ್ ಆ್ಯಂಡ್ ಎಂಜಿನಿಯರಿಂಗ್ ಇದರಲ್ಲಿ ಭಾಗವಹಿಸಿ ಮೆಸಾಚ್ಯೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ವಿಶೇಷ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ASM ಮೆಟೀರಿಯಲ್ಸ್ ಅವಾರ್ಡ್, ಅಮೆರಿಕನ್ ಸ್ಟ್ಯಾಂಡರ್ಡ್ ಮೆಟೀರಿಯಲ್ಸ್ ಎಜುಕೇಷನ್ ಫೌಂಡೇಶನ್ನಿಂದ ASM ಮೆಟೀರಿಯಲ್ಸ್ ಅವಾರ್ಡನ್ನು ಈಗಾಗಲೇ ಪಡ್ಕೊಂಡಿದ್ದಾರೆ. ಆಮೇಲೆ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್ ಆ್ಯಂಡ್ ಇನೋವೇಷನ್ ಇನ್ ಸೈನ್ಸ್ ಇದರ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಶಂಸಾ ಪತ್ರವನ್ನು ಪಡ್ಕೊಂಡಿದ್ದಾರೆ. ಗ್ರ್ಯಾಂಡ್ ಗೋಲ್ಡ್ ಅವಾರ್ಡ್ ಪಡೆದು ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ. ರಾಷ್ಟ್ರೀಯ ವಿಜ್ಞಾನ ಸಮಾವೇಶದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಯುವ ವಿಜ್ಞಾನಿ ಪ್ರಶಸ್ತಿಯನ್ನು ಗಳಿಸಿಕೊಂಡಿದ್ದಾರೆ. ಇನ್ಸೆಫ್ 2016 ರೀಜನಲ್ ಫೇರ್ನಲ್ಲಿ ಗ್ರ್ಯಾಂಡ್ ಗೋಲ್ಡ್ ಅವಾರ್ಡ್ ಪಡ್ಕೊಂಡಿದ್ದಾರೆ. 2016-17 ಸಾಲಿನ ಡಾಕ್ಟರ್ ಸಾಜಾ ನಾಗಲೋಟಿ ಮಠ ವಿಜ್ಞಾನ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಪ್ರತಿಷ್ಠಿತ ನ್ಯೂಯಾರ್ಕ್ ಅಕಾಡೆಮಿ ಆಫ್ ಸೈನ್ಸ್ ಇದರ ಸದಸ್ಯನಾಗಿ ಭಾರತವನ್ನು ಪ್ರತಿನಿಧಿಸಲು ಆಯ್ಕೆಯಾಗಿದ್ದಾರೆ. ಪ್ಲಾಸ್ಟಿಕ್ ತ್ಯಾಜ್ಯ ಅದರ ಮರುಬಳಕೆಯ ಬಗ್ಗೆ ಸಂಶೋಧನೆ ನಡೆಸಿ ವಿಶೇಷ ಸಾಧನೆಯನ್ನು ಮಾಡಿದ್ದಾರೆ. ಪ್ಲಾಸ್ಟಿಕ್ಕನ್ನು ಉಪಯೋಗಿಸಿಕೊಂಡು ಪ್ಲಾಸ್ಟಿಕ್ಕಿನ ಇಟ್ಟಿಗೆಯನ್ನು ತಯಾರು ಮಾಡಿದ್ದಾರೆ. ಪ್ಲಾಸ್ಟಿಕ್ಕಿನ ಇಟ್ಟಿಗೆ ತಯಾರು ಮಾಡುವುದು ಹೇಗೆ ಅನ್ನೋದನ್ನು ಅವರು ಇವತ್ತು ಇಲ್ಲಿ ವಿವರಿಸಲಿಕ್ಕಿದ್ದಾರೆ. ತನ್ನ 7-8 ನಿಮಿಷಗಳ ಕಿರು ಭಾಷಣದಲ್ಲಿ ಹಾಗೂ MRPL ಜಂಟಿ ಸಹಯೋಗ ಮತ್ತು ನೇತೃತ್ವದಲ್ಲಿ ಹಮ್ಮಿಕೊಂಡಂತಹ ಸ್ವಚ್ಛತಾ ಕಾರ್ಯಕ್ರಮದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ವಿದ್ಯಾರ್ಥಿಗಳೇ, ವಿವಿಧ ಸಂಘ ಸಂಸ್ಥೆ ಪದಾಧಿಕಾರಿಗಳೇ, ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಗಾಂಧಿ ಜಯಂತಿಯ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ಗಾಂಧಿ ಜಯಂತಿ ಪ್ರಯುಕ್ತ ಇವತ್ತು ಈ ಒಂದು ಪ್ರದೇಶದಲ್ಲಿ ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳುವ ಮೂಲಕ ಈ ಊರನ್ನು ಸ್ವಚ್ಛತೆ ಮಾಡುವ ಜೊತೆಯಲ್ಲಿ ಈ ಪ್ರದೇಶದ ಸರ್ವರಿಗೂ ಕೂಡ ಒಂದು ಪ್ರೇರಣೆ ಶಕ್ತಿಯಾಗಿದ್ದುಕೊಂಡು ಭವಿಷ್ಯ ದಿನಗಳಲ್ಲಿ ಅತ್ಯಂತ ಸ್ವಚ್ಛತೆ ಒಂದು ನಗರವಾಗಿ ಒಂದು ಪ್ರದೇಶವನ್ನು ನಿರ್ಮಾಣ ಮಾಡಲಿಕ್ಕೆ ತಾವು ಯಾವುದು ಕಾರ್ಯವನ್ನು ಹಮ್ಮಿಕೊಂಡಿದ್ದೀರಾ, ಅದಕ್ಕಾಗಿ ಈ ಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂತ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕ್ಷೇತ್ರದ ಪರವಾಗಿ, ನನ್ನ ಪರವಾಗಿ ನನ್ನ ವಿಶೇಷವಾದ ಅಭಿನಂದನೆ ಕೃತಜ್ಞ ನಾನು ಇವತ್ತು ಸಲ್ಲಿಸ್ತೇನೆ. ನನಗೆ ವಿಶ್ವಾಸ ಇದೆ, ಯಾವ ಒಂದು ಉದ್ದೇಶ ಮತ್ತು ಯಾವ ಒಂದು ಚಿಂತನೆಯಿಂದ ತಾವು ಈ ಕಾರ್ಯ ಹಮ್ಮಿಕೊಂಡಿದ್ದೀರಾ, ತಾವು ಮಾಡುವಂತ ಕೆಲಸವನ್ನು ಈ ಊರಿನವರು ಅವರಿಗೆ ಕೊಟ್ಟ ದೊಡ್ಡೊಂದು ಪ್ರೇರಣೆ, ಇನ್ಸ್ಪೈರ್ ಅಂತ ಹೇಳಿಕೊಂಡು ಮುಂದಿನ ದಿನಗಳಲ್ಲಿ ಊರಿನ ಸಂಘ ಸಂಸ್ಥೆಗಳು, ಯುವಕ ಮಿತ್ರರು, ಜನಪ್ರತಿನಿಧಿಗಳು ಸೇರಿಕೊಂಡು ಅದಕ್ಕೂ ವಿಶ್ವವಿದ್ಯಾಲಯ ಎಲ್ಲ ಸಹಕಾರ ಪಡೆದುಕೊಂಡು ಈ ಊರನ್ನು ಒಂದು ಸ್ವಚ್ಛತಾ ಊರನ್ನಾಗಿ ಸ್ಥಾಪನೆ ಮಾಡಿ ಅದರ ಶಾಶ್ವತ ಉಳಿಸಿಕೊಳ್ಳಲಿಕ್ಕೆ ತಮ್ಮೆಲ್ಲ ಪ್ರಯತ್ನ ಮತ್ತು ಅದರ ಯಶಸ್ವಿ ಆಗ್ತಾರೆ ಎಂಬ ವಿಶ್ವಾಸ ಕೂಡ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಇವತ್ತು ಸ್ವಚ್ಛತೆಗೆ ಸಂಬಂಧಪಟ್ಟಾಗೆ ನಾವೆಲ್ಲ ವಿಶೇಷವಾದ ಗಮನ ಕೊಡಬೇಕಂತ ಕಳಕಳಿಯಿಂದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವುದೇ ದೇಶ ಇವತ್ತು ಅಭಿವೃದ್ಧಿ ಮತ್ತು ಬಲಿಷ್ಠವಾಗಬೇಕಾದ್ರೆ ಅದು ಸ್ವಚ್ಛತೆ ಇಲ್ಲದೆ ಆ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಆ ಪ್ರದೇಶ ಅಭಿವೃದ್ಧಿ ಆಗಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಸ್ವಚ್ಛತೆ ಇವತ್ತು ಅತಿ ಅಗತ್ಯವಾದ ವಿಚಾರ ಇವತ್ತಾಗಿದೆ. ಈಗ ನಾವು ಕೂಡ ಮನೆಯಲ್ಲಿ ಬರೋ ಸ್ವಚ್ಛತೆಗೆಲ್ಲ ಆದ್ಯತೆ ಕೊಡ್ತೇವೆ. ನಮ್ಮ ವೈಯಕ್ತಿಕವಾಗಿ ಸ್ವಚ್ಛತೆಗೆ ನಾವೆಲ್ಲ ಇವತ್ತು ವಿಚಾರ ಇವತ್ತು ಕೊಡುವಂತ ವಿಚಾರ ಇವತ್ತಾಗಿದೆ. ಅಂತ ಒಂದು ಮನೋಭಾವ ಸ್ವಲ್ಪ ಹೊರಗಿನ ಭಾವನೆಯಲ್ಲಿ ಕೂಡ ನಾವು ಹಂಚುವಂತ ಮನೋಭಾವನೆ ಎಲ್ಲ ಜನಸಾಮಾನ್ಯ ಹಮ್ಮಿಕೊಳ್ಳುವಂತ ಅವಕಾಶ ಆಗ್ಬೇಕಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವು ಬಹುಶಃ ಇವತ್ತು ಸ್ನಾನ ಮಾಡೋದು, ಊಟ ಮಾಡೋದು ಬಹಳಷ್ಟು ಕಡಿಮೆ, ಸ್ನಾನ ಮಾಡೋದು ಹೊರಗೆ ಹೋಗುದು ಕಡಿಮೆ, ಚರ್ಚಲ್ಲಿ, ದೇವಸ್ಥಾನದಲ್ಲಿ, ಮಸೀದಿಯಲ್ಲಿ ಒಳಗೆ ಹೋಗುವ ಮುಂಚೆ ಕಾಲೆಲ್ಲ ತೊಳೆದು ಮುಖೆಲ್ಲ ತೊಳೆದು ಹೊರಗೆ ಹೋಗುವಂತ ಸಂದರ್ಭ ಯಾವುದು ನಮಗೆ ಬೇಕು ಆ ಸ್ವಚ್ಛತೆ ಬಗ್ಗೆ ನಾವು ಬಹಳಷ್ಟು ಕಾಳಜಿ ವಹಿಸಿಕೊಂಡು ಮುಂದೆ ಹೋಗುವಂತ ವಿಚಾರ ಇದೆ. ಅದರ ಜೊತೆಯಲ್ಲಿ ನಮ್ಮ ಹೊರಗೆ ಕೂಡ ಅದು ಕೂಡ ನಮ್ಮದೇ ವೈಯಕ್ತಿಕ ವಿಚಾರ. ಅದನ್ನು ನಾವು ಯಾವ ರೀತಿ ನಮ್ಮ ಸ್ವಚ್ಛತೆ ಬಗ್ಗೆ ನಾವು ಆಲೋಚನೆ ಮಾಡ್ತಾರೆ, ಸಮಾಜ ಕೂಡ ಅಂತ ಒಂದು ಚಿಂತನೆ ಮುಖಾಂತರ ಜನಜಾಗೃತಿ ಮೂಡಿಸುವಂತ ಕೆಲಸ ಆಗ್ಬೇಕೆಂದು ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದರ ಒಂದೇ ದಿವಸದಲ್ಲಿ ಆಗುವುದಿಲ್ಲ ಅನ್ನೋದು ಕೂಡ ಬಹಳ ಚೆನ್ನಾಗಿ ನಮ್ಗೆ ಗೊತ್ತಿದೆ. ಯಾವುದೇ ಕಾನೂನು ಬಹುಶಃ 100ಕ್ಕೂ 100 ಮೇಲೆ ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಕಾನೂನು ಜನಜಾಗೃತಿ ಮೂಡಿಸ್ತದೆ, ಪ್ರಿವೆಂಟಿವ್ ಮೆಷರ್ ಬರ್ತದೆ, ಮುಂದಿನ ವರ್ಷದಲ್ಲಿ ತಾನೇ ಇವತ್ತು ಕಡಿಮೆ ಆಗ್ತಾ ಬರುವಂತ ವಿಚಾರ ಆಗುವಂಥದ್ದು.
ಆದ ಕಾರಣ ಬಹುಶಃ ನಾವು ಪ್ಲಾಸ್ಟಿಕ್ ನಿಷೇಧ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡ ಸಂದರ್ಭದಲ್ಲಿ ಬಹುಶಃ ಇವತ್ತು ಅದನ್ನು ಪ್ರಿವೆಂಟ್ ಒಂದೇ ದಿವಸ ಎಲ್ಲವೂ ಕೂಡ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಂತ ಹಂತವಾಗಿ ಒಂದು ಜಾಗೃತ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಅದು 100ಕ್ಕೆ 100 ಅನುಷ್ಠಾನ ಬರುವಂತ ವ್ಯವಸ್ಥೆ ಆಗಬೇಕಾದ್ರೆ ನಾವೆಲ್ಲರೂ ಕೂಡ ಸಂಪೂರ್ಣವಾದ ಸಹಕಾರ ಕೂಡ ಮನೋಭಾವವನ್ನು ಪ್ರತಿಯೊಬ್ಬರು ಕೂಡ ಹಮ್ಮಿಕೊಳ್ಬೇಕಂತ ಹೇಳಿಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತು ಸಮಾಜ ಸ್ವಚ್ಛತೆಯಲ್ಲಿ ನಮ್ಮನ್ನು ಇನ್ವಾಲ್ವ್ ಮಾಡುವಂತ ಮನೋಭಾವವನ್ನು ನಾವು ಪ್ರತಿಯೊಬ್ಬರು ಕೂಡ ಹಮ್ಮಿಕೊಂಡು ಬರ್ಬೇಕಂತ ಹೇಳಿ ನಾನು ಬಹುಶಃ ಒಂದು ಹೇಳಿಕೆ ನಾನು ಇವತ್ತು ಬಯಸುವಂಥದ್ದು. ಯಾಕೆಂತ ಹೇಳಿದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಹಿಂದೆ ನಮ್ಮ ಪ್ರತಿಯೊಂದು ಮನೆಯಲ್ಲಿ ಕೂಡ ಒಂದು ಕೊಟ್ಟು ಅಂತ ಇತ್ತು, ಕೊಟ್ಟಿ ಕನ್ನಡದಲ್ಲಿ ಹಾರೆ ಅಂತ ಹೇಳ್ತಾರೆ, ಪ್ರತಿಯೊಂದು ಮನೆ ಒಂದು ಹಾರೆ ಅಂತ ಇತ್ತು. ಇವತ್ತು ನಾವು ಯಾರದ ಹಾರೆ ನಮ್ಮ ಮಕ್ಕಳಿಗೆ ತೋರಿಸಬೇಕಾದ್ರೆ ಫೋಟೋವನ್ನು ತೋರಿಸಬೇಕು ಹೊರತು ನಮ್ಮ ಮನೆಯಲ್ಲಿ ಇದು ಹಾರೆ ಅಂತ ಹೇಳಿ ಒಬ್ಬನ ಮನೆಯಲ್ಲಿ ಕೂಡ ಒಂದು ಹಾರೆ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಳ್ಳಿಗಳಲ್ಲಿ ಇರ್ಬೋದು, ಪೇಟೆಯಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಮುಂಚೆ ಯಾಕೆ ಪ್ರತಿಯೊಂದು ಮನೆಯಲ್ಲಿ ಹಾರೆ ಇತ್ತು ಅಂತ ಹೇಳಿದ್ರೆ ಊರವರಿಗೆಲ್ಲ ಗೊತ್ತಿತ್ತು, ಹಿರಿಯರಿಗೆಲ್ಲ. ನಮ್ಮ ಮನೆ ಮುಂದೆ ಕೂಡ ನೀರು ನಿಂತದೆ, ನೀರು ನಿಂತಾಗ ಹೋಗಿ ಅದನ್ನು ಬಿಡಿಸಿಕೊಂಡು ಆ ನೀರು ಸ್ವಲ್ಪ ಸೈಡಿಗೆ ಹೋಗುವ ರೀತಿಯಲ್ಲಿ ಮಾಡಿ ಅಲ್ಲಿ ಸ್ವಚ್ಛತೆ ಒಂದು ಮನೋಭಾವವನ್ನು ಪ್ರತಿಯೊಬ್ಬರು ಕೂಡ ಹಮ್ಮಿಕೊಳ್ಳುವಂತ ಪರಿಸ್ಥಿತಿ ಇತ್ತು. ಸಂಘ ಸಂಸ್ಥೆಗಳು ಕೂಡ ಪ್ರತಿಯೊಂದು ಶನಿವಾರ ಆದಿತ್ಯವಾರದ್ದು ಯಾವುದಾದ್ರೂ ರೀತಿಯಿಂದ ಈ ಒಂದು ಹಮ್ಮಿಕೊಂಡು ಅವರನ್ನು ಕ್ಲೀನ್ ಮಾಡೋದ ಮನೋಭಾವ. ಇವತ್ತೇನಿದೆ, ಇವತ್ತು ನಮ್ಮ ಮನೆ ಹೊರಗಡೆ ಏನಾದ್ರು ಸ್ವಲ್ಪ ನೀರು ನಿಂತರೆ ಈ ಮನೆ ಹಾರ ಬರ್ಲಿಕ್ಕೆ ಸಾಧ್ಯವಿಲ್ಲ, ಮನೆಯಿಂದ ಕೊಟ್ಟು ಹೊರ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇವರಿಗೆಲ್ಲ ಪಂಚಾಯತ್ ಕೊಟ್ಟು ಬರ್ಬೇಕು, ಹಾರ ಬರ್ಬೇಕು, ಇಲ್ಲ 4 ಬೈಗಳು ಪಂಚಾಯತ್ ಮೆಂಬರ್ಗೆ ಮತ್ತು MLA 4 ಬೈಗಳಲ್ಲದೆ ಇವರು ಇದನ್ನು ಕ್ಲೀನ್ ಮಾಡಿ ಕೊಡುವಂತ ಹೇಳಿ ವಿಚಾರ. ಆ ಮನೋಭಾವ ಬಹಳ ಕಷ್ಟ ಆಗುವಂತ ಪರಿಸ್ಥಿತಿ. ಮುಂಚೆ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಒಂದು ಟಾರ್ಚ್ ಲೈಟ್ ಇತ್ತು. ಯಾರ ಮನೆಯಲ್ಲಿ ಜಾಸ್ತಿ ಬ್ಯಾಟ್ರಿ ಟಾರ್ಚ್ ಲೈಟ್ ಇದೆ ಅದು ದೊಡ್ಡ ವಿಶೇಷ. ಎವರಿ 10 ಬ್ಯಾಟ್ರಿ 5 ಬ್ಯಾಟ್ರಿ ಜನರಿಗೆಲ್ಲ ಗೊತ್ತಿತ್ತು. ಯಾವ ಕರೆಂಟ್ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಬರ್ತಾರೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಒಂದು ಟಾರ್ಚ್ ಎಲ್ಲ ಬೇಕಂತ ಒಂದು ವ್ಯವಸ್ಥೆ ಇದೆ. ಈಗ ಎಲ್ಲ ಮೊಬೈಲ್ ಟಾರ್ಚ್ ಅಲ್ಲಿ ಸುಧಾರಿಸುವುದಲ್ಲದೆ ಒಂದು ಮನೆಯಲ್ಲಿ ಕ್ಯಾಂಡಲ್ ಕೂಡ ಇಲ್ಲದಂತ ಪರಿಸ್ಥಿತಿ. ಕರೆಂಟ್ ನಂತರ ಹೋಗಿ ಕ್ಯಾಂಡಲ್ ತರುವಂತ ಮನೋಭಾವ ಬಂದಿದೆ. ಯಾಕೆ ಕರೆಂಟ್ ಹೋಗ್ಲಿಕ್ಕೆ ಪುರ್ಸೋತಿಲ್ಲ, ಇದು KEB ಕರೆಂಟೇ ಬರಬೇಕು, ಇಲ್ಲ ತಕ್ಷಣ ಬೈಗಳು MLA ಮತ್ತು ಪಂಚಾಯತ್ ಮೆಂಬರ್ಗೆ ಬೈಗಳನ್ನು ಬಳಸಿ. ಜನರ ಮನೋಭಾವ ಕೂಡ ಇವತ್ತು ಈ ಕಾಲಘಟ್ಟಕ್ಕೆ ಬಂದು ನಿಲ್ಲುವಂತ ವಿಚಾರ ಇರ್ತಾಗಿದೆ. ಸೊ ಎಲ್ಲವೂ ಕೂಡ ಒಮ್ಮೆಲೆ ಆಗೋದಿಲ್ಲ, ಮನೋಭಾವ ಬರುವಂತ ವಿಚಾರ ಆಗಬೇಕು. ನಾವು ಇವತ್ತೇನು ಸಮಾಜ ಕೊಡುವಂತ ಆ ಸಂದರ್ಭದಲ್ಲಿ ನಾವಾಗಿ ಇವತ್ತು ಏನು ಸಹಕಾರ ಕೊಡಬೇಕು ಅದರ ಬಗ್ಗೆ ಇನ್ನಷ್ಟು ಆಲೋಚನೆ ಮಾಡೋ ಕಾರ್ಯ ಇನ್ನಷ್ಟು ಆಗುವಂತ ಅವಕಾಶ ಆಗ್ತದೆ. ಅದಕ್ಕಾಗಿ ಇದೆಲ್ಲ ಒಂದು ಪ್ರೇರಣಾ ಶಕ್ತಿ ನಮ್ಮ ಮಾತಾ ಅಮೃತಮಯ ಮತ್ತು ಇಂದಿನ ಸಂಘ ಸಂಸ್ಥೆಗಳು ಇವತ್ತು ದೊಡ್ಡ ಮಟ್ಟದ ಜನಜಾಗೃತಿ ಕಾರ್ಯ ಹಮ್ಮಿಕೊಂಡದಂತ ಉದ್ದೇಶ ಇವತ್ತು ಇದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ಎಲ್ಲ ಜನಪ್ರತಿನಿಧಿಗಳು ಮಹಾತ್ಮ ಗಾಂಧೀಜಿ ಕೊಟ್ಟಂತ ಮಾರ್ಗದರ್ಶನ ಏನಿದೆ ಇದು ಶ್ರಮದಾನ ಮೂಲಕ ಸ್ವಚ್ಛತವಾದ ಸಮಾಜ ನಿರ್ಮಾಣ ಮಾಡಿ ಅದಕ್ಕೆ ಜನಜಾಗೃತಿ ಆಗಿರುವುದರಿಂದ ಇದು ಇಡೀ ದೇಶದ ಜನರಿಗೆ ಸಂಬಂಧಪಟ್ಟಂತ ವಿಚಾರ ಇವತ್ತಾಗಿದೆ. ಮಾತಾ ಅಮೃತಮಯ ಸಂಸ್ಥೆಗೆ ಈಗಾಗಲೇ ನಮ್ಮ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಕಳೆದ ವರ್ಷ ಬಂದಿದೆ. ಈ ವರ್ಷ ರಾಜ್ಯ ಮಟ್ಟದ ಪ್ರಶಸ್ತಿ ಕೂಡ ಬರಬಹುದು. ಎಲ್ಲ ಕಾರ್ಯಕ್ರಮ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಆಗಿದೆ ಅಂತ ಹೇಳಿ ಬಯಸಿ ಅದನ್ನು ಕೂಡ ಸಿಕ್ಕಲಿ ಅಂತ ಹೇಳಿ ಅದೆಲ್ಲ ಕೂಡ ಅರ್ಹತೆ ಮತ್ತು ಎಲ್ಲ ಕೆಲಸ ಕೂಡ ಉತ್ತಮವಾಗಿ ಬರುವಂತ ವಿಚಾರ ಆಗುವಂಥದ್ದು. ಆದ ಕಾರಣ ದೀರ್ಘವಾಗಿ ಮಾತಾಡಿದ್ರೆ ನಾವು ಯುವ ಮಿತ್ರರು, ಸೈಂಟಿಸ್ಟ್, ವಿಜ್ಞಾನಿಗಳು ಇವತ್ತು ಸಲಹೆ ಸೂಚನೆ ಇವತ್ತು ಕೊಡ್ಲಿಕ್ಕಿದ್ದಾರೆ. ನಾನು ಕೂಡ ಕೂತ್ಕೊಳ್ಬೇಕಿತ್ತು. ಅದು ನನಗೆ ಇದೇ ಸಂಬಂಧದಲ್ಲಿ ಬೇರೊಂದು ಕಡೆ ಇದೇ ನಮ್ಮ ರೀತಿಯ ಕಾರ್ಯಕ್ರಮ ಕ್ಷೇತ್ರ ವ್ಯಾಪ್ತಿ ಇಟ್ಟಾಗ ಅಲ್ಲಿ ಕೂಡ ಹೋಗೋದು ಗೊತ್ತಿಲ್ಲ. ನಾನು ಬೆಳಿಗ್ಗೆ ಒಂದು ಸ್ಕೂಲಿಗೆ ಹೋಗಿ ಬಂದೆ. ಪ್ಲಾಸ್ಟಿಕ್ ಮುಕ್ತ ಸ್ಕೂಲ್ ಅಂತ ಘೋಷಣೆ ಮಾಡಿದ್ದಾರೆ. ಅಲ್ಲಿ ಒಂದು ಬೆಂಚ್ ಮಾಡಿದ್ರು, ಎಲ್ಲ ಪ್ಲಾಸ್ಟಿಕ್ ವಸ್ತುವನ್ನು ಸೇರಿಸಿ ಬ್ಯೂಟಿಫುಲ್ ಒಂದು ಮಕ್ಕಳಿಗೆ ಕೂತ್ಕೊಳ್ಳಿಕ್ಕೆ ಬೆಂಚ್ ಅದನ್ನು ಇವತ್ತು ಮಾಡಿ ಬಹುಶಃ ಮಕ್ಕಳದಲ್ಲಿ ತಯಾರು ಮಾಡಿ ಇಟ್ಟಿದ್ದಾರೆ. ಈ ರೀತಿ ಎಲ್ಲ ನೂತನವಾದ ಇನೋವೇಟ್ ಐಡಿಯಾ ಬರೋದು ಅವಕಾಶ ಆಗ್ಬೇಕಾಗ್ತದೆ. ಬಹುಶಃ ನಮ್ಮ ಸ್ವಸ್ತಿಕ್ ಪದ್ಮ ಈ ರೀತಿಯ ಬೇರೆ ಬೇರೆ ಒಂದು ಸ್ಪಷ್ಟವಾದ ಸಂದೇಶವನ್ನು ಜನರಿಗೆ ಕೊಟ್ಟಾಗ ಅದನ್ನೆಲ್ಲ ಮುಂದುವರಿಸಿಕೊಂಡು ಹೋಗುವಂತ ಅವಕಾಶ ಇತ್ತು. ಆಗಲಿ ನಾವು ಪ್ರೊಫೆಸರ್ ಯರಬಡತ್ತೆ ಅವರು VC ಅವರನ್ನು ಕೂಡ ಅಭಿನಂದಿಸಿ ಇಚ್ಛಿಸುವಂತ ಘನತ್ಯಾದಿಗೆ ಸಂಬಂಧಪಟ್ಟಾಗ ಇಲ್ಲಿ 1 ಎಕರೆ ಜಾಗ ಬೇಕಂತ ಕೇಳಿದಾಗ ಈಗ ಒಪ್ಪಿದ್ದಾರೆ. ನಾನು ಹೇಳಿದ್ದೇನೆ, ಕೊಡೋ ಮುಂಚೆ ಕಂಡೀಷನ್ ಹಾಕಿ ಕೊಡಿ, ಸುಸಜ್ಜಿತವಾದ ಆಧುನಿಕತೆಯಾದ ಪರಿಸರಕ್ಕೆ ಹಾನಿಯಾಗದ ರೀತಿಯ ಉತ್ತಮವಾದ ಆ ಸಿಸ್ಟಮ್ ಅಳವಡಿಸಿದ್ರೆ ಮಾತ್ರ ಅದನ್ನು ಕೊಡುವ ವಿಚಾರ ಆಗ್ಬೇಕಂತ ಕೂಡ ಹೇಳಿದ್ದೇನೆ. ನಾವು ನಮ್ಮ ಸಂಪೂರ್ಣವಾದ ಸಾಥ್ ನಡೆಸಿ ಈ ಒಂದು ಗ್ರಾಮ ಅತ್ಯಂತ ಸ್ವಚ್ಛತೆ ಗ್ರಾಮ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಸಂಪೂರ್ಣವಾದ ಸಾಥ್ ನಾವು ಇವತ್ತು ಕೊಡ್ತೇವೆ ಅಂತ ಹೇಳಿಕೊಳ್ಳುತ್ತಾ ಬಹುಶಃ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಸಂಘ ಈಗಾಗಲೇ ನಾನು ಬೆಂಗಳೂರಿನ ಹಸಿರು ದರ ಸಂಸ್ಥೆಯನ್ನು ಇವತ್ತು ಮೊಮ್ಮನ್ನು ಕ್ಷೇತ್ರಕ್ಕೆ ಕರೆಸಿ ಅವ್ರ ಜೊತೆ 2-3 ಇವತ್ತು ಮೀಟಿಂಗ್ ಮಾಡಿ ಅವ್ರ ಬೇರೆ ಬೇರೆ ಯೋಜನೆಗಳಿದೆ ಅದನ್ನೆಲ್ಲ ಬಹುಶಃ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇವತ್ತು ಅಳವಡಿಸಿಕೊಳ್ಳಲಿಕ್ಕೆ ನಮ್ಮ ಎಲ್ಲ ಮಾರ್ಗಸೂಚನೆ ಮತ್ತು ನಮ್ಮ ಜಾಗೃತ ಸಂದರ್ಭದಲ್ಲಿ ಈ ಒಂದು ಗ್ರಾಮ ಅತ್ಯಂತ ಸ್ವಚ್ಛತೆ ಗ್ರಾಮವಾಗಿ ಮುಂದೆ ಬರೋದು ಅವಕಾಶ ಆಗಲಿ. ಎಲ್ಲರೂ ಕೂಡ ಈಗ ಹಸಿಗಾಸ ಸಂಬಂಧಪಟ್ಟ ಡ್ರಮ್ ಕೂಡ ಇವತ್ತು ಕೊಟ್ಟಿದ್ದಾರೆ. ಅದು ಸದುಪಯೋಗ ಪಡಿಸ್ಕೊಳ್ಬೇಕು, ಪ್ರತಿಯೊಂದು ಮನೆಯಲ್ಲಿ ಬರಬೇಕು ಮತ್ತು ಪ್ರತಿಯೊಂದು ಇನ್ಕಮ್ ಕೂಡ ಆಗುವಂತ ವಿಚಾರ ಆಗ್ಬೇಕು. ಯಾರ ಬರೀ ಪ್ಲಾಸ್ಟಿಕ್ ಹಾಕಿ ಬಂದು ಹೋದ್ರೆ ಹಿರಿಯ ಒಂದೊಂದು
ಅವನ ಒಂದು ಇನ್ಕಮ್ ಅದರಲ್ಲಿ ಇವತ್ತು ಬರುವಂತ ಅವಕಾಶ ಇವತ್ತು ಆಗ್ತದೆ. ಅದಕ್ಕೆ ದೀರ್ಘವಾಗಿ ಮಾತಾಡಿದ್ರೆ ನಿಮಗೆಲ್ಲ ಶುಭಾಶಯಗಳನ್ನು ಸಲ್ಲಿಸಿಕೊಂಡು ಮಹಾತ್ಮ ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಇವರೆಲ್ಲ ಕೂಡ ಈ ದೇಶಕ್ಕೆ ಕೊಟ್ಟಂತ ದೊಡ್ಡ ವ್ಯಕ್ತಿತ್ವ, ಇವರ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡು ಎಲ್ಲ ಯುವ ಜನಾಂಗ ಅವರ ವ್ಯಕ್ತಿತ್ವ ಮೈಗೂಡಿಸಿಕೊಂಡು ಆ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂತ ಮನೋಭಾವವನ್ನು ಪ್ರತ್ಯೇಕ ಹಮ್ಮಿಕೊಳ್ಳುವಂತ ಅವಕಾಶ ಆಗ್ಬೇಕಾಗ್ತದೆ. ಮಹಾತ್ಮ ಗಾಂಧಿಯ ಕನಸೆ ಅದು ರಾಮರಾಜ ಗ್ರಾಮರಾಜ ಆದರೆ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗುವ ಉದ್ದೇಶ ಅಂತ ಹೇಳಿದ್ರೆ, ಆ ಕಾಲಘಟ್ಟದಲ್ಲಿ ಹೇಗಿತ್ತು, ತಂದೆ ಕೊಟ್ಟ ಮಾತಿಗೆ ಬೇಕಾಗಿ ಮತ ಅಧಿಕಾರ ತ್ಯಾಗ ಮಾಡಿ ವನವಾಸ ಹೋದಂತ ಸಂದರ್ಭ, ಅತ್ಯಂತ ಪವಿತ್ರತೆಯ ಸೀತೆಯ ಒಂದು ವ್ಯಕ್ತಿತ್ವ, ದುಷ್ಟ ಶಕ್ತಿಗಳನ್ನೆಲ್ಲ ಒಗ್ಗೂಡಿಸಿ ಇವತ್ತು ಆ ಒಂದು ಮಟ್ಟ ಒಂದೊಂದು ವಿಚಾರ ಎಲ್ಲರಿಗೂ ನೆಮ್ಮದಿ ಒಂದು ಸ್ವಾಭಿಮಾನ ಬದುಕಂತ ಸಮಾಜ, ಆ ಸಮಾಜ ಭಾರತ ದೇಶ ನಿರ್ಮಾಣ ಆಗ್ಬೇಕೆಂದು ಇಲ್ಲಿ ಬಹುಶಃ ಮಹಾತ್ಮ ಗಾಂಧಿ ಕನಸಿತ್ತು. ಅದಕ್ಕೆಲ್ಲರಿಗೂ ನಾವು ಇವತ್ತು ಕೈ ಜೋಡಿಸುವಂತ ಕೆಲಸ ಇವತ್ತು ಆಗ್ಬೇಕಂತ ನಾನು ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನಾನು ವಿಶೇಷ ಶುಭಾಶಯಲ್ಲಿಕೊಂಡು ಎಲ್ಲ ಯುವಕ ಮಿತ್ರರಿಗೆ ನೀವು ನಿಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಬೇಕಾದ್ರೆ ಮಹಾತ್ಮ ಗಾಂಧೀಜಿ, ಅಂಬೇಡ್ಕರ್, ಲೋಹಿಯಾ ಅವರ ಪುಸ್ತಕವನ್ನು ಓದಿ ಅದರಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ಅತ್ಯಂತ ಸದೃಢವಾದ ವ್ಯಕ್ತಿತ್ವ ರೂಪಿಸಿಕೊಂಡು ಹೇಳಿಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಚ್ಛತೆ ಆಗಬೇಕಾದ ವಿನಂತಿ. UT ಖಾದರ್ ಅವರನ್ನ ನಾವು ಇನ್ನೊಂದು ರೀತಿಯಲ್ಲಿ ಕೂಡ ಸ್ಮರಿಸಬೇಕಾಗಿದೆ. ಮಾನ್ಯ ಶಾಸಕರಾದ UT ಖಾದರ್ ಅವರನ್ನ ನಾವು ಇನ್ನೊಂದು ರೀತಿಯಲ್ಲಿ ಸ್ಮರಿಸಿಕೊಳ್ಬೇಕಾಗಿದೆ. UT ಖಾದರ್ ಅವರು ಧಾರ್ಮಿಕ ರಂಗದಲ್ಲಿ, ಶೈಕ್ಷಣಿಕ ರಂಗದಲ್ಲಿ, ಸಾಮಾಜಿಕ ರಂಗದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮಾತಾ ಅಮೃತಾನಂದಮಯಿ ಮಠಕ್ಕೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಿಸಲಿಕ್ಕೆ ನೆರವಾದವರು ಮತ್ತು ಮಾತಾ ಅಮೃತಾನಂದಮಯಿ ಮಠದ ಜೊತೆಗೆ ನಿಕಟ ಸಂಪರ್ಕ ಇರುವಂತವರು. ಹಾಗಾಗಿ ವಿಶೇಷವಾದ ವಂದನೆಗಳನ್ನ, ಕೃತಜ್ಞತೆಗಳನ್ನು ನಾವು ಈ ಸಂದರ್ಭದಲ್ಲಿ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ನಮ್ಮ ಮಾತಾ ಅಮೃತಾನಂದಮಯಿ ಮಠದಲ್ಲಿ ಯುವಕರ ಒಂದು ತಂಡ ಇದೆ. ಅದನ್ನು ನಾವು ಅಮೃತಾನಂದಮಯಿ ಯುವ ಧರ್ಮಧಾರ ಅಂತ ಕರಿತೀವಿ. ಅಂದ್ರೆ ಅದನ್ನ ಸಣ್ಣದಾಗಿ ಅಯುದ್ ಅಂತ ನಾವು ಕರಿತೀವಿ. ಆ ಅಯುದಿನ ಸುಮಾರು 30 ಮಂದಿ ತರುಣರು ನಮ್ಮ ಜೊತೆಗೆ ಇವತ್ತು ಇದ್ದಾರೆ. ಅವರ ವಿಶೇಷವಾದ ಪರಿಶ್ರಮವನ್ನ ನಾವು ಇವತ್ತು ನೆನಪಿಸಿಕೊಳ್ತಾ ಇದ್ದೇವೆ. ನಮ್ಮ ರಂಗದ ಹಿಂದೆ ಇವತ್ತು ದುಡಿತಾ ಇರುವವರು ಈ ಅಯುದಿನ ಸದಸ್ಯರು. ಅವರಿಗೂ ಕೂಡ ನಮ್ಮ ವಿಶೇಷವಾದ ವಂದನೆಗಳು ಮತ್ತು ಕೃತಜ್ಞತೆಗಳು ಸಲ್ಲಿಸುತ್ತೇವೆ. ಕಾಳಜಿ ಇರುವ ಸಹೃದಯಿ ಬಂಧುಗಳೇ, ಪತ್ರಿಕಾ ಮಾಧ್ಯಮ ಸ್ನೇಹಿತರೆ, ಇದೊಂದು ಅಭೂತಪೂರ್ವವಾದಂಥ ಒಂದು ಅಭಿಯಾನ. ನಾ ಭೂತೋ ಅಂತ ಹೇಳ್ತೇವೆ, ನಾ ಭವಿಷ್ಯತಿ ಅಂತ ಹೇಳೋದಿಲ್ಲ. ಯಾಕೆಂದರೆ ನಾವು ಭಾಳ ಆಪ್ಟಿಮಿಸ್ಟಿಕ್ ಆಗಿ ಕೆಲಸ ಮಾಡ್ತಾ ಇದ್ದೇವೆ. ನಮ್ದು ಯಾವಾಗಲೂ ಸಕಾರಾತ್ಮಕವಾಗಿ ಸ್ಪಂದಿಸುವಂಥ ಮನೋಭಾವ, ಧನಾತ್ಮಕವಾಗಿ ಚಿಂತನೆ ಮಾಡುವಂಥ ಒಂದು ಮನೋವೃತ್ತಿ. ಹಾಗಿರುವಾಗ ಇಲ್ಲಿ ತನಕ ಮಂಗಳೂರು ವಿಶ್ವವಿದ್ಯಾಲಯದ ಈ ನೆಲದಲ್ಲಿ ಇಂಥ ಒಂದು ಅಭಿಯಾನ ನಡೆದಿಲ್ಲ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾನು ಪ್ರಥಮ ಬ್ಯಾಚಿನ ವಿದ್ಯಾರ್ಥಿ, 1982 ಫಸ್ಟ್ ಬ್ಯಾಚ್, ಅಲ್ಲಿಂದ ನೋಡ್ತಾ ಬಂದೇನೆ. ಈ ಒಂದು 2011ರಿಂದ, ಯಾಕಂದ್ರೆ ಮಾತಾ ಅಮೃತಾನಂದಮಯಿ ಅವರು ಮೊದಲು ಇದು ಮಾಡಿದ್ದು ನಮ್ಮ ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ ಹೋಗಿ ಇದು ಮಾಡಿದ್ದು. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಕೂಡ ಒಂದು ಪ್ರೇರಣೆ ಕೊಟ್ಟಂತ ಒಂದು ಸಂಘ ಸಂಸ್ಥೆ ಇದು. ಹಾಗಾಗಿ ನನಗೆ ವಿಪರೀತವಾದ ಅಭಿಮಾನ ಇದೆ ಇದರ ಬಗ್ಗೆ. ಹಾಗೆ ರಾಮಕೃಷ್ಣ ಮಿಷನ್ ಅವರು ಮಾಡ್ತಾ ಇದ್ದಾರೆ. ಹಾಗೆ ಅನೇಕ ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದಾರೆ. ಬ್ರಹ್ಮಕುಮಾರೀಸ್ ಕೂಡ ಮಾಡ್ತಾ ಇದ್ದಾರೆ. ಎಲ್ಲರೂ ಮಾಡ್ತಾ ಇದ್ದೇವೆ, ನೀವೆಲ್ಲರೂ ಮಾಡ್ತಾ ಇದ್ದೇವೆ. ಆದರೆ ಇಂಥ ಒಂದು ಅಚ್ಚುಕಟ್ಟಾಗಿ ಎಲ್ಲ ಸಮಾನ ಮನಸ್ಕರ ಒಂದು ಒಗ್ಗೂಡುವಿಕೆಯಿಂದ, ಭಾಗವಹಿಸುವಿಕೆಯಿಂದ, ಒಳಗೊಳ್ಳುವಿಕೆಯಿಂದ, ಬಹಳ ಬದ್ಧತೆಯಿಂದ, ಪ್ರೀತಿ ವಿಶ್ವಾಸದಿಂದ ಈ ಒಂದು ಅಭಿಯಾನ ನಾವು ಕೈಗೆತ್ತಿಕೊಂಡಿದ್ದೇವೆ. ಬಹಳ ಯಶಸ್ವಿಯಾಗಿದೆ. ಯಾಕೆಂತ ಹೇಳಿದ್ರೆ, ಇಲ್ಲಿ ಇವತ್ತು ಅಕ್ಟೋಬರ್ 2 ಅಂತ ಹೇಳಿದ್ರೆ ಗಾಂಧಿ ಜಯಂತಿ. ಅದರಲ್ಲಿ ಬಹಳ ವಿಶೇಷವಾಗಿ ಇದು 150ನೇ ಜಯಂತಿ. ಮತ್ತು ಏನಂತ ಹೇಳಿದ್ರೆ, ನಮ್ಮ ರಾಷ್ಟ್ರೀಯ ಸ್ವಯಂ ಯೋಜನೆ ಇದು ಯಾವುದಂದ್ರೆ NSSನ ಪ್ರಾರಂಭ ಆಗಿ 50ನೇ ವರ್ಷ. ಹೀಗೆ ಇವತ್ತಿನ ದಿನ ಬಹಳ ಒಂದು ಮಹತ್ವಪೂರ್ಣವಾದ ದಿನ. ಇದು ಸಂಕಲ್ಪ ಮಾಡುವ ದಿನ. ಯಾವಾಗಲೂ ಒಬ್ಬರಿಂದ ಆಗ್ತಾ ಇಲ್ಲ, ಜಂಟಿ ಕಾರ್ಯಾಚರಣೆ ಮೂಲಕ ಮಾತ್ರ ಇಂಥ ವಿಶಿಷ್ಟವಾದಂತಹ ಕಾರ್ಯಗಳು ನಡೀಬಹುದು ಅಂತ ಹೇಳಲಿಕ್ಕೆ ನಾವು ಇದನ್ನು ಕೊಟ್ಟಿದ್ದೇವೆ. ಇವತ್ತು ಮಾತ್ರ ನಡೆಯೋದಲ್ಲ, ಇದು ಇನ್ನು ನಡೀತಾ ಇರಬೇಕು. ಇದು ನಿರಂತರ ನಡೆಯುವಂತಹ ಪ್ರಕ್ರಿಯೆ. ಚೇಂಜ್ ನಾನು ನಂಬುವುದಿಲ್ಲ. ಯಾವಾಗಲೂ ಬದಲಾವಣೆಯಲ್ಲಿ ನನಗೆ ಹೆಚ್ಚು ನಂಬಿಕೆ ಇಲ್ಲ. ಬದಲಾವಣೆ ಅಲ್ಲಿ ಇಲ್ಲಿ ಆಗತ್ತೆ, ಆಗ ಈಗ ಆಗತ್ತೆ, ಒಮ್ಮೊಮ್ಮೆ ಆಗತ್ತೆ. ಬದಲಾವಣೆ ಅಲ್ಲ, ನಮಗೆ ಬೇಕಾಗುವಂಥದ್ದು ಪರಿವರ್ತನೆ, ಟ್ರಾನ್ಸ್ಫಾರ್ಮೇಶನ್.
ಎಲ್ಲಿ ಆಗಬೇಕು ಅಂತ ಹೇಳಿದ್ರೆ ಸ್ವಚ್ಛ ಮನಸ್ಸು ಇರಬೇಕು, ಸ್ವಸ್ಥ ಮನಸ್ಸು ಇರಬೇಕು. ಆಗ ನಮ್ಮ ಬಾಹ್ಯ ಪ್ರಪಂಚದಲ್ಲಿ ಸ್ವಚ್ಛತೆಯ ಒಂದು ಇದನ್ನು ಕಾಣಬಹುದು, ಪ್ರಭಾವವನ್ನು ಕಾಣಬಹುದು. ನನಗೆ ಔಟ್ಪುಟ್ ಮುಖ್ಯ ಅಲ್ಲ. ಎಷ್ಟು ಜನ ಇವತ್ತು ಸೇರಿದ್ದಾರೆ? 4,000 ಜನ ಸೇರಿದ್ದಾರೆ. 10 ಜಾಗಗಳಲ್ಲಿ ನದಿಗಳ ಹೆಸರನ್ನು ಇಟ್ಕೊಂಡು ಟೀಮನ್ನು ನಾವು ಮಾಡಿದ್ದೇವೆ. ಯಾಕಂದ್ರೆ ಪ್ರಕೃತಿಯ ನೆನಪಿನಲ್ಲಿ ನದಿಗಳು ಬಹಳ ಮುಖ್ಯ. ಜೀವನಾಮೃತ ಕೊಡುವಂಥದ್ದು ನದಿಗಳು ಅಂತ ಆಗುವಾಗ ಆ ನದಿಗಳ ಹೆಸರಲ್ಲಿ ಟೀಮ್. ಸೊ ತಂಡೋಪತಂಡವಾಗಿ ಇವತ್ತು ಕಾರ್ಯನಿರ್ವಹಿಸಿದ್ದೇವೆ. ಪ್ರತಿಯೊಬ್ಬರು ನೋಡ್ತಾನೆ ಆ ಮುಖದಲ್ಲಿ ಅವರ ಆ ಬದ್ಧತೆ ಎದ್ದು ಕಾಣ್ತದೆ. ನೀವು ಹೇಳ್ತೀರಿ ನಾವು ಮಾಡ್ತಾ ಇಲ್ಲ ಸ್ವಾಮಿ, ನಮ್ಮ ಧರ್ಮ, ನನ್ಗೆ ಜನ್ಮ ನೀಡಿದ ತಾಯಿ ಬಿಟ್ರೆ ಈ ತಾಯಿ ನಾಡು, ಡಾಕ್ಟರ್ ಜೀವರಾಜ ಸ್ವರಕ್ಕೆ ಹೇಳಿದ್ರೆ ಇಲ್ಲಿ, ಅದು ನಾವು ನಾಡು. ಇದರ ಬಗ್ಗೆ, ಈ ಭೂಮಿ ಬಗ್ಗೆ ನಾವು ಮುಂದಿನ ಪೀಳಿಗೆಗೆ ನಾವು ಹಸ್ತಾಂತರಿಸಬೇಕಾಗಿದೆ. ನಮಗೆ ರೈಟ್ ಇಲ್ಲ ಯಾವುದು ಇದನ್ನು ಹಾಳು ಮಾಡುವಂಥದ್ದು. ಆದ ಕಾರಣ ಇಲ್ಲಿ ನಾನು ಹೇಳ್ತೇನೆ, ಭಾಷಣಗಳಿಂದ ಪರಿವರ್ತನೆ ಸಾಧ್ಯ ಇಲ್ಲ. ಅಲ್ಪ ಸ್ವಲ್ಪ ಬದಲಾವಣೆ ಆಗಬಹುದು. ಭಾಷಣಗಳು ಬೇಡ ಹೇಳೋದಿಲ್ಲ, ಭಾಷಣಗಳಿಂದಲೇ ಪರಿವರ್ತನೆ ಆಗುವುದಿಲ್ಲ. ಆಕ್ಷನ್ಸ್ ಟು ಆಲ್ವೇಸ್ ಸ್ಪೀಕ್ ಲೌಡರ್ ದೆನ್ ವರ್ಡ್ಸ್. ಅದಕ್ಕಾಗಿ ಈ ಅಭಿಯಾನ ಆಕ್ಷನ್ ಮೂಲಕ ನಮ್ಮ ಸಮಾಜಕ್ಕೆ ಸಂದೇಶ ಕೊಡ್ತದೆ. ನಿಮ್ಮ ಹುದ್ದೆ ಕುಲಪತಿ ಅಂತ ಹೇಳಿ ನಾನು ಐ ಶುಡ್ ನಾಟ್ ಸಿಟ್ ಇನ್ಸುಲೇಟೆಡ್ ವಿತ್ 5 ಸ್ಟಾರ್ ಕಂಫರ್ಟ್ ನಾನು ನಂಬುವಲ್ಲ. ಅದರಲ್ಲಿ ಕುಲಪತಿ ಆ ಚೇರ್ ಬಿಟ್ಟು ಕೆಳಗೆ ಇಳಿದ್ರೆ ಮಾತ್ರ ಪ್ರಗತಿ ಆಗುತ್ತೆ, ಪರಿವರ್ತನೆ ಆಗುತ್ತೆ, ಪ್ರೇರಣೆ ಕೊಡಬಹುದು ಅಂತ ಹೇಳಲಿಕ್ಕೆ ನಾನು ಒಂದು ಸಂದೇಶ ಕೊಡ್ತಾ ಇದ್ದೇನೆ. ಆಮೇಲೆ ಇದು ಮಾಡುವಾಗ ನಾವು ಹೇಳಿದೆವು ಬಿಫೋರ್, ಡ್ಯೂರಿಂಗ್, ಆಫ್ಟರ್ 3 ಫೇಸ್. ಇದಾಗುವಾಗ ಎಲ್ಲೆಲ್ಲ ಗಲೀಜು ಉಂಟು, ಎಲ್ಲೆಲ್ಲ ತ್ಯಾಜ್ಯ ಸೇರಿಸಿಟ್ಟಿದ್ದಾರೆ, ಅದು ನಮಗೆ ಫೋಟೋಗ್ರಾಫಿಕ್ ವಿಡಿಯೋ ರೆಕಾರ್ಡ್ ನಾವು ಮಾಡಿದ್ದೇವೆ. ಆಮೇಲೆ ಇವತ್ತು ಕೂಡ ನಾವು ಮಾಡಿದ್ದೇವೆ. ನಾನು ನಜರ್ ಸಾಬ್ ಪಟ್ಟವರಿಗೆ ಹೇಳಿದೆ, ನಿಮ್ದು ಮತ್ತೆ ನಂದು ಮಾನ ಮರ್ಯಾದೆ ಹರಾಜಾಗೋದು ಯಾವಾಗ ಅಂತ ಈ ಕಾರ್ಯಕ್ರಮ ಮುಗಿದ ನಂತರ ಅರ್ಧ ಗಂಟೆ ನಾವು ನೋಡ್ಬೇಕಾಗುತ್ತೆ. ಆ ಗೋಣಿ ಚೀಲ ಅಲ್ಲಿ ಹಾಗೇ ತ್ಯಾಜ್ಯ ಉಂಟೋ ಅಥವಾ ವಿಲೇವಾರಿ ಆಗಿದೋ, ಅದು ಸಮರ್ಪಕ ವಿಲೇವಾರಿ ಆಗಬೇಕು. ಪಚ್ಚೆ ನಡಿಕೊಂಡೋಗಿ ಹಾಕಬೇಕು, ಒಟ್ಟು ಹಾಕುವುದಲ್ಲ. ಇದರ ಬಗ್ಗೆ ನಾವು ಜವಾಬ್ದಾರಿ ಇರಬೇಕು. ಯಾಕಂದ್ರೆ ಒಂದು 2 ಮನುಷ್ಯನ ಕಣ್ಣಿನಾಗೆ ಒಂದು ಪಾರದರ್ಶಕತೆ ಮತ್ತೊಂದು ಉತ್ತರದಾಯಿತ್ವ. ಉತ್ತರದಾಯಿತ್ವ ಅಂತ ಹೇಳಿದ್ರೆ ಎಲ್ಲರೂ ಹೋಗ್ತಾರೆ, ಅವರೆಲ್ಲ ಬರಬೇಕು ಅಂತ ಹೇಳುದಿಲ್ಲ. ನಾವು ಯಾರು ಜವಾಬ್ದಾರಿಯುತ ವ್ಯಕ್ತಿಗಳಿದ್ದೇವೆ. ಈ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ತರುಣ ಬಹಳ ಡೈನಾಮಿಕ್ ಆಗಿರುವವರು. ನಾನು ಕುಲಪತಿಯಾಗಿ ನನ್ನ ಜವಾಬ್ದಾರಿ ಅವರನ್ನು ಕೆಲಸ ಮಾಡಿಸುವ ಮೂಲಕ, ಮಾಡಿದ್ರೋ ಇಲ್ಲೋ ತಿಳ್ಕೊಳ್ಳುವ ಮೂಲಕ ನಾನು ಉತ್ತರದಾಯಿತ್ವವನ್ನು ನಿಮಗೆ ನೀಡಬೇಕಾಗತ್ತೆ. ಅದು ಬಹಳ ಮುಖ್ಯ. ಆ ನಂತರ ಫಾಲೋ ಅಪ್. ಪ್ರತಿ ವಾರ ಇಂಥದ್ದು ಮಾಡ್ತೇವೆ ನಾವು ಅಕ್ಕಪಕ್ಕದ 5 ಹಳ್ಳಿಗಳನ್ನು ದತ್ತು ತಗೊಳ್ತಾ ಇದ್ದೇವೆ. ದತ್ತು ಬೇಸಿಕ್, ಇಂಟರ್ಮೀಡಿಯೇಟ್ ಮತ್ತೆ ಅಡ್ವಾನ್ಸ್ಡ್ 3 ಲೆವೆಲ್ ಅಲ್ಲಿ. ಆಗ ಈ MRPL ಇಂಥ ಸಂಘ ಸಂಸ್ಥೆಗಳ ಸಹಾಯ ನಮಗೆ ಬೇಕಾಗತ್ತೆ. ನನಗೆ ಬಹಳ ಖುಷಿ ಆಗುವಂಥದ್ದು, ಜನಾರ್ದನ್ ಇಲ್ಲಿದ್ದಾರೆ, ಕಮಾಂಡೆಂಟ್, ನಮ್ಮ KSRP 7ನೇ ಬೆಟಾಲಿಯನ್ ಇದೆ. ಅದು ಇದಕ್ಕೆ ಒಂದು ನಿಜವಾದ ಮೆರುಗು ತಂದಿತ್ತು, ನನಗೆ ಆನೆ ಬಲ ಕೊಟ್ಟಿದ್ದದು. ಅದಲ್ಲದೆ ನಾನು ಮುಂದೆ ಕೂಡ ಇದಕ್ಕಿಂತ ಉತ್ತಮವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬಹುದು ಅಂತ ಹೇಳುವಂತ ವಿಶ್ವಾಸ ನನ್ನಲ್ಲಿ ಮೂಡ್ಲಿಕ್ಕೆ ಕಾರಣ KSRP. ಯಾಕಂದ್ರೆ ಅದನ್ನೇ ಸ್ವಸ್ತಿಕ್ ಪದ್ಮ ಹೇಳಿದ್ರು. ಪೊಲೀಸ್ ಜೀಪಲ್ಲಿ ಹೋಗ್ತಿದ್ದೆವು ಅಂತ. ಪೊಲೀಸ್ ಜೀಪಲ್ಲಿ ಹೋಗಿದ್ರೆ ಸ್ವಲ್ಪ ಕೆಲವರಿಗೆ ಬೇರೆ ರೀತಿಯ ಅರ್ಥ ಬರುತ್ತೆ. ಪೊಲೀಸ್ ಜೀಪನ್ನು ಕೂಡ ಇದಕ್ಕೆ ಬಳಕೆ ಮಾಡ್ಲಿಕ್ಕೆ ಆಗತ್ತೆ. ನಾವು ಧೈರ್ಯವಾಗಿ, ಏನು ಮುಜುಗರ ಇಲ್ಲದೆ ಪೊಲೀಸ್ ಜೀಪ್ ಹತ್ತಬಹುದು. ಕುಲಪತಿಗಳು ಕೂಡ ಅವರ ವಾಹನ ಬಿಟ್ಟು ನಮ್ಮ ಕಾಮನ್ ವಾಹನದಲ್ಲಿ ನಾನು ಹೋಗಿದ್ದೇನೆ. ಯಾಕಂತ ಹೇಳಿದ್ರೆ ಇಲ್ಲಿ ಇವತ್ತು ಕುಲಪತಿ ಅಲ್ಲ, ನಿಮ್ಮ ಜೊತೆಗೆ ನಾನಿದ್ದೇನೆ, ನನ್ನ ಜೊತೆಗೆ ನೀವಿದ್ದೀರಿ, ನಾವೆಲ್ಲ ಒಂದೇ ಅಂತ ಹೇಳುವಂತ ಮನೋಭಾವ. ಅದಕ್ಕಾಗಿ ಒಂದೇ ರೀತಿಯ ಟೀ ಶರ್ಟ್, ಆಮೇಲೆ ಒಂದೇ ಇದನ್ನು ನನಗೆ ನನ್ನ ರಿಜಿಸ್ಟರ್ ಹೇಳಿದ್ರು, ನೀವೊಬ್ಬರು ಇದನ್ನು ತೆಗಿಲಿಲ್ಲ, ಇಟ್ಟುಕೊಂಡಿದ್ದೀರಿ ಅಂತ. ಇದು ಮನಸ್ಸಿನ ಒಳಗಡೆ ಇಟ್ಟುಕೊಳ್ಬೇಕು. ಯಾಕಂದ್ರೆ ನಮ್ಮ ಡ್ರೆಸ್ಸೇ ಹೇಳೋದಲ್ಲ, ಮನಸ್ಸಿನೊಳಗೆ ಭಾವನೆ ಅದನ್ನು ವ್ಯಕ್ತಪಡಿಸುವಂಥದ್ದು. ಅದು ನನಗೆ ಬಹಳ ಖುಷಿ ಆಯ್ತು. ಫಾಲೋ ಅಪ್ ಬೇಕಾಗುತ್ತೆ. ಪ್ಲಾಸ್ಟಿಕ್ ಮುಕ್ತ ಆವರಣ ಆಗಬೇಕು. ಎಲ್ಲ ಕಡೆ ಪ್ಲಾಸ್ಟಿಕ್ ಮುಕ್ತ ಆದ್ರೆ ಭಾರತ ಪ್ಲಾಸ್ಟಿಕ್ ಮುಕ್ತ ಆಗ್ತದೆ. ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕನಸು ನೆನಸಾಗುತ್ತೆ. ಅವರು ಕೈಗೆತ್ತಿಕೊಂಡ ಎಲ್ಲ ಅಭಿಯಾನ ಇಲ್ಲಿ ತನಕ ಅರ್ಥಪೂರ್ಣ ಆಗಿದೆ. ನಮ್ದು ಅರಿವು, ಜಾಗೃತಿ ಮತ್ತೆ ಈ ಪ್ರಜ್ಞೆ ಇದು ಮಾಡುವಂಥದ್ದು. ಮತ್ತೆ ಇವತ್ತು ಡ್ರಮ್ ವಿತರಣೆ ಮಾಡಿದ್ರು. ಇಲ್ಲಿ ಹಸಿ ಮತ್ತೆ ಒಣ ಕಸ ವಿಂಗಡಣೆ ಮಾಡಲಿಕ್ಕೆ ಸಾಂಕೇತಿಕವಾಗಿ ಇದು ಮನೆಗೆ ನಾವು ಮಾಡುವಂತಹ ಒಂದು ಕೈಂಕರ್ಯದಲ್ಲಿ ತೊಡಗಿಕೊಳ್ತೇವೆ. ಮುಂದಿನ ದಿನಗಳಲ್ಲಿ ಬಟ್ಟೆಯ ಕೈಚೀಲ ವಿತರಣೆ ಮಾಡಿದ್ರು. ಕೆಲವರಿಗೆ ಮಾತ್ರ ಸಿಕ್ಕಿರಬಹುದು. ನಮ್ಮ NSS ವಿದ್ಯಾರ್ಥಿಗಳು, ನಮ್ಮ MCJ, MSW, MCOM HRD, MA ಪೊಲಿಟಿಕಲ್ ಸೈನ್ಸ್ ಎಲ್ಲ ವಿಭಾಗಗಳಲ್ಲಿ ನಮ್ದು ವಿದ್ಯಾರ್ಥಿಗಳು ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ. ಅವರೇ ಇಲ್ಲಿ ಒಂದು ಶಕ್ತಿ ನಮಗೆ. ಅವರನ್ನು ಬಳಸಿಕೊಂಡು ಅಕ್ಕಪಕ್ಕದ ಹಳ್ಳಿಗಳಿಗೆ ಹೋಗಿ ಮನೆಗೆ
ಇದನ್ನು ಒಂದೊಂದು ಬಟ್ಟೆ ಚೀಲ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ವಿತರಣೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದೇನೆ ನಾನು. ಆಮೇಲೆ ನಮ್ಮ ಇವರು ಆಲ್ರೆಡಿ ಹೇಳಿದ್ರು, ಯಾಕಂದ್ರೆ ಜನರ ಸಮಸ್ಯೆ ಪ್ಲಾಸ್ಟಿಕ್ ಸಮಸ್ಯೆ ಅಲ್ಲ ಅಂತ ಸ್ವಸ್ತಿಕ್ ಪದ್ಮ ಹೇಳಿದ್ರು. ಅವರು ಇವತ್ತಿಲ್ಲಿ ಮಾತಾಡಿದ್ದಾರೆ, ಅವರಿಗೆ ಸನ್ಮಾನ ಮಾಡಿದ್ದೇವೆ. ಯಾಕಂದ್ರೆ ಇಂಥವರನ್ನು ಗುರುತಿಸಿ ಗೌರವಿಸಿ ಪ್ರೋತ್ಸಾಹಿಸುವಂಥದ್ದು ಮಂಗಳೂರು ವಿಶ್ವವಿದ್ಯಾಲಯದ ಘನತೆ ಗೌರವ ಎತ್ತಿ ಹಿಡಿಯುವಂತಹ ಒಂದು ಕೈಂಕರ್ಯ. ಇಷ್ಟೇ ಅಲ್ಲ, ನಮ್ಮಲ್ಲಿ ಸ್ಪೋರ್ಟ್ಸ್ ಪಾಲಿಸಿ ಇದೆ, ಈ ವರ್ಷದಿಂದ ಕಲ್ಚರಲ್ ಪಾಲಿಸಿ ಮಾಡ್ತೇವೆ, ಸಾಂಸ್ಕೃತಿಕ ಪಾಲಿಸಿ. ಅದರ ಜೊತೆಗೆ ಇಂಥ ವ್ಯಕ್ತಿಗಳು, ಈ ಇನ್ನೋವೇಟಿವ್ ಮೈಂಡ್ ಸೆಟ್ ಇದ್ದವರನ್ನು ಗುರುತಿಸಿ ಅವರಿಗೆ ಸ್ಕಾಲರ್ಶಿಪ್ ಬೇಕಾದರೆ ಮಂಗಳೂರು ವಿಶ್ವವಿದ್ಯಾಲಯ ಕೊಡಲಿಕ್ಕೆ ಮುಂದೆ ಬರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ನಾನು. ಯಾಕೆಂದ್ರೆ ಇಂಥವರು ಸಮಾಜದ ಆಸ್ತಿ ಆಗ್ತಾರೆ, ಅಬ್ದುಲ್ ಕಲಾಂ ಆಗ್ತಾರೆ ಅಂತ ಹೇಳೋದು ಮಾತ್ರ ಅಲ್ಲ, ಅದು ಆಗಲಿಕ್ಕೆ ಮಂಗಳೂರು ವಿಶ್ವವಿದ್ಯಾಲಯದಿಂದ ನಮ್ಮಿಂದ ಯಾವ ಒಂದು ಪೂರಕವಾದ ವಾತಾವರಣ ಕಲ್ಪಿಸಬಹುದು, ಯಾವ ರೀತಿಯ ಒಂದು ಸಹಾಯ ಮಾಡಬಹುದು ಅಂತ ಭಾಷಣದಲ್ಲಿ ಹೇಳುವುದಲ್ಲ, ಅದನ್ನು ಕಾರ್ಯರೂಪದಲ್ಲಿ ತಂದು ನಾನು ತೋರಿಸ್ತಾ ಇದ್ದೇನೆ. ಅದನ್ನು ಅವರು ಈಗಲೇ ಹೇಳಿದ್ದೇನೆ. ಅದಕ್ಕೆ ಬೇಕಾದಂತಹ ಒಂದು ಕೆಲಸ ನಾವು ಮಾಡೋಣ. ಇಂಥ 100 ಸ್ವಸ್ತಿಕ್ ಪದ್ಮ ಅಂತವರನ್ನು ಗುರುತಿಸುವಂತಹ ಕೆಲಸ ಮಂಗಳೂರು ವಿಶ್ವವಿದ್ಯಾಲಯ ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಅದಕ್ಕೆ ನಿಮ್ಮ ಸಹಾಯ ಬೇಕಾಗುತ್ತೆ, ಅಲ್ಲಿ ಕೂಡ ಜಂಟಿ ಕಾರ್ಯಾಚರಣೆ ಬೇಕಾಗುತ್ತೆ ಅಂತ ಹೇಳಿ ಇಷ್ಟಪಡ್ತೇನೆ. ಮತ್ತೆ ಇಲ್ಲೆಲ್ಲ ನಮ್ಮ ಜನಪ್ರಿಯ ಶಾಸಕರು, ಮಾಜಿ ಉಸ್ತುವಾರಿ ಸಚಿವ UT ಖಾದರ್ ಅವರ ಸಹಾಯ ನಿಮ್ಗೆ ಯಾವಾಗಲಿದೆ. ಗ್ರಾಮ ಪಂಚಾಯತ್ ಕೊಣಾಜೆ ಮತ್ತೆ ನಮ್ಮ ಪೊಲೀಸ್ ಸ್ಟೇಷನ್ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀ ರವಿ ನಾಯಕ್, ನನಗೆ ಬಹಳ ಅವರ ಮೇಲೆ ನನಗೆ ಒಂದು ಖುಷಿ ಆಗೋದು. ಯಾವುದೇ ಒಂದು ಸಮಾರಂಭಕ್ಕೆ ಬಂದ್ರೆ ಅವರು ಪೊಲೀಸರು ತಿಳ್ಕೊಳ್ಳೋದಿಲ್ಲ, ಒಂದು ರೀತಿಯ ಆಪ್ತ ಸಲಹೆಗಾರರಾಗಿ ಅವರು ನಮಗೆ ಕಾಣ್ತಾರೆ. ಎಲ್ಲರಿಗೂ ಬಹಳ ಇಷ್ಟ ಅವರ ಮೇಲೆ. ಮತ್ತೆ ನಮ್ಮ ವಿದ್ಯಾರ್ಥಿನಿಯರು, ಊರಿನ ಮಹನೀಯರು ಎಲ್ಲರೂ ಸೇರಿ ಆಗುವಂತದ್ದು. ಆದ ಕಾರಣ ಇಂಥ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಇನ್ನೂ ಬಹಳ ಚೆನ್ನಾಗಿ ನಡೀತದೆ ಹೇಳಿ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ಆಮೇಲೆ ಇದು ಒಬ್ಬರಿಂದ ಆದ್ದಲ್ಲ, ಇದಕ್ಕೆ ಸಹಕರಿಸಿದ ನನ್ನ ಮಂಗಳೂರು ವಿಶ್ವವಿದ್ಯಾಲಯದ NSS ಘಟಕ, ನಮ್ಮ ಡಾಕ್ಟರ್ ಗೋವಿಂದರಾಜು, ನನ್ನ ಆಡಳಿತ ಪಾಲುದಾರರಾದಂತಹ ಡಾಕ್ಟರ್ AM ಖಾನ್, ಮತ್ತೆ ಡಾಕ್ಟರ್ ನಾಗಪ್ಪಗೌಡ, ಮತ್ತೆ ಎಲ್ಲರೂ ನಮ್ಮ ಆಡಳಿತ ಸಿಬ್ಬಂದಿಗಳು, ಶಿಕ್ಷಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿನಿಯರು, ಸಂಶೋಧನಾ ವಿದ್ಯಾರ್ಥಿಗಳು, NSS ಎಲ್ಲ ಅದರಲ್ಲಿ ಇದು ಮಾಡುವಂತ ಹುಡುಗರು ಹುಡುಗಿಯರು ಎಲ್ಲರೂ, ಮತ್ತೆ ಊರಿನ ಜನರು, ಇವರಿಗೆಲ್ಲ ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ, ಮತ್ತೆ ನಿಮ್ಮೆಲ್ಲರ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.